ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದಿವರ ರಾಜ್ಯ ಸರ್ಕಾರದ ಇಲಾಖೆಲೆಡು ಪೊಲೀಸ್ ಇಲಾಖೆ ಬಾರಿ ಸವಾಲನ್ನು ಎದುರಿಸೊಂದು ಕೆಲಸ ಮಲ್ತೊಂದುಂಡೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ ಒಡಿಪುದ ಎಸ್.ಪಿ. ಆಫೀಸ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೆಲೆಟ್ ಒಡಿಪು ಜಿಲ್ಲೆಗೂ ಪೊಲೀಸ್ ಜೀಪ್ ಕೊಡುಗೆ ಕೈಪಗದದ ಆರು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೆಲೆಟ್ ಒಡಿಪು ಜಿಲ್ಲಾ ಪೊಲೀಸರಿಗೆ ಬೊಲೆರೋ ಗಾಡಿ ಕೊಡುಗೆ ಅದು ಒದಗಾದಿರ. ಒಡಿಪು ಜಿಲ್ಲಾ ಎಸ್.ಪಿ. ಆಫೀಸ್ ನಡತಿನ ಕಾರ್ಯಕ್ರಮಟ್ಟು ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹೊಸ ಗಾಡಿಗೆ ಪಚ್ಚೆ ಬಾವುಟ ಬೀಜದ ಎಸ್.ಪಿ. ಹರಿರಾಮಶಂಕರ್ಗೆ ಗಾಡಿದ ತರ್ಕೊಲು ಕೈಪಗದಿರ. ಪೊಲೀಸ್ ಇಲಾಖೆದ ಪಾಕ ಗಾಡಿಲು 15 ವರ್ಷದಾತ ಪರತಾದಿತ್ತದ ಕೆಲವು ಗಾಡಿಲು ರಿಪೇರಿಡ್ ಉಪ್ಪು ನೀಡ್ದವರ ಇಲಾಖೆಗೆ ಕರ್ತವ್ಯ ಮಲ್ಪರೆ ಸಮಸ್ಯೆ ಹೊಂದಿತ್ತಂಡ. ಎಸ್.ಸಿ.ಡಿ.ಸಿ ಬ್ಯಾಂಕರ್ದ CSR ನಿಧಿಡ್ದು ಗಾಡಿ ಒದಗಾವನ ಬಗೆಟ್ ಪೊಲೀಸ್ ಇಲಾಖೆ ಭಿನ್ನೈತೊಂದಿತ್ತದ. ಗಾಡಿ ಒದಗಾಯನೆಕ್ ಪೊಲೀಸ್ ಇಲಾಖೆದ ನೆಲೆಟ್ ಬ್ಯಾಂಕ್ ಗುರ್ಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ಗೆ ಸಮ್ಮನದ ಮರ್ಯಾದೆ ಮಲ್ತದ ಸೊಲ್ಮೆ ಸಂದಾಯರ. ಪೊಲೀಸ್ ಇಲಾಖೆಗೆ ಬ್ಯಾಂಕ್ ನೆಂಪುದ ಕಾಣಿಕೆಲ್ಲ ಕೊರುಂಡು. ಈ ಪೊರ್ತುಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತ್ರಿಡ್ದ ರಾಜ್ಯ ಸರ್ಕಾರದ ಇಲಾಖೆಲೆಡೆ ಪೊಲೀಸ್ ಇಲಾಖೆ ಪಾಕ ಸವಾಲಿನ ಎದುರಿಸೊಂದು ಕೆಲಸ ಮಲ್ತೊಂದುಂಡು. ಕಾನೂನು ಎಡ್ಡ ವ್ಯವಸ್ಥೆಯನ್ನು ಕಾತೊನ್ನವು ಪೊಲೀಸ್ ಇಲಾಖೆದ ಮಲ್ಲ ಜವಾಬ್ದಾರಿ. ಗಾಡಿ ಒದಗಾಯರೆ ಕುಡ್ಲಬಕ ಒಡಿಪು ಪೊಲೀಸರು ಭಿನ್ನೈತಿದ್ದರು. ಅಕ್ಲಿನ ಭಿನ್ನೈಪುಗೂ ಒತ್ತು ಕೊಡ್ದು ಬ್ಯಾಂಕ್ ಗಾಡಿ ಒದಗಾದನೆಂದು ಪಂಡ್ಯರ. ಬ್ಯಾಂಕ್ದ ನಿರ್ದೇಶಕರ ದೇವಿ ಪ್ರಸಾದ್ ಶೆಟ್ಟಿ ಬಿಳುಪು, DYSP DT ಪ್ರಭು ಬ್ಯಾಂಕ್ದ ಕೆಲಸದ ಕ್ಲುಬಕ ಪೊಲೀಸರು ಈ ಪೊರ್ತುಡಿತ್ತರ. ಈಗಾಗಲೇ ಅವರು ಮಂಗಳೂರು ಸಿಟಿಗೆ 2 ಸ್ಕಾರ್ಪಿಯೋ ವೆಹಿಕಲ್ಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗಷ್ಟೇ ಮಾತಾಡ್ತಿರುವಾಗ ಹೇಳಿದ್ರು ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆಯದು ಸಹಾಯ ಸಹಕಾರಗಳು ಯಾವಾಗಲೂ SCDCC ಬ್ಯಾಂಕಿಗೆ ಮತ್ತು ಅವರ ಕಾರ್ಯಕ್ರಮಗಳಿತ್ತು. ಅದೇ ರೀತಿಯಲ್ಲಿ ನಮಗೆ ಇಲಾಖೆಯಲ್ಲಿ ಯಾವಾಗಲೂ ಜೀಪುಗಳು ಮತ್ತು ಇತರ ಅಡಿಷನಲ್ ವೆಹಿಕಲ್ಸ್ ಯಾವಾಗಲೂ ನಮಗೆ ಅವಶ್ಯಕತೆ ಬರ್ತದೆ. ಸೊ ಈಗಾಗಲೇ ಹೊಸ ಟ್ರಾಫಿಕ್ ಪಾಲಿಸಿ ಆದಮೇಲೆ 15 ವರ್ಷಕ್ಕಿಂತ ಜಾಸ್ತಿ ಗಾಡಿಗಳು ಸುಮಾರು ನಾವು ಕಂಡಮ್ ಮಾಡಿದ್ದೀವಿ. ಹೊಸ ಗಾಡಿಗಳು ಇಲಾಖೆಯಿಂದ ಬರ್ತಾ ಇರ್ತದೆ, ಬಟ್ ಕೆಲವೊಮ್ಮೆ ಸ್ವಲ್ಪ ಲಾಂಗ್ ಟೈಮ್ ಆಗ್ಬೋದು. ಹಾಗಾಗಿ ಒಂದು ಸಂದರ್ಭದಲ್ಲಿ ತಕ್ಕದಾಗಿ ನಮ್ಮ ಅವಶ್ಯಕತೆಯನ್ನು ನೋಡಿ ಅದನ್ನು ನಮಗೆ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬಂದಿರುವಂಥ SCDCC ಬ್ಯಾಂಕ್ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ನಾನು ಉಡುಪಿ ಜಿಲ್ಲಾ ಪೊಲೀಸ್ ನಾವು ಮಂಗಳೂರಿನಲ್ಲಿ ಪೊಲೀಸ್ನವರಿಗೆ ನಮಗೆ ಸದಾ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ 2 ಆಹ್ವಾನವನ್ನು ಕೊಟ್ಟಿದ್ದೇವೆ. ನಮ್ಮ ಇಲ್ಲಿಯ ಮುಖ್ಯ ಪೊಲೀಸ್ ಅಧಿಕಾರಿ ಹರಿರಾಮ್ರವರು ನನಗೆ ಒಂದು ಪತ್ರವನ್ನು ಕೊಟ್ಟಾಗ ನಾನು ಕೂಡಲೇ ಅದನ್ನು ಮಂಜೂರು ಮಾಡಿ ಈ ಉಡುಪಿ ಜಿಲ್ಲೆಯ ಪೊಲೀಸಿನವರಿಗೂ ಒಂದು ಬೊಲೆರೋ ವಾಹನವನ್ನು ನೀಡಿದ್ದೇವೆ. ನಮಗೆ ಭಾಳ ಖುಷಿ ಅನಿಸ್ತದೆ. ಪೊಲೀಸ್ ಇಲಾಖೆ ಎಲ್ರಿಗೂ ಬೇಕಾಗುವಂಥ ಇಲಾಖೆ. ಬೇರೆ ಇಲಾಖೆ ಇದ್ದರೆ ಒಂದೊಂದು ವಿಭಾಗಕ್ಕೆ ಮಾತ್ರ. ಇದು ಎಲ್ಲ ಕಷ್ಟಕಾಲದಲ್ಲಿ ಏನೇ ಆದರೂ ನಮ್ಮನ್ನು ಶಾಂತಿಯುತವಾಗಿ ನಾಗರಿಕರನ್ನು ಬಾಳ್ವೆ ಮಾಡಲಿಕ್ಕೆ ಆಗುವಂಥ ಇಲಾಖೆ ಪೊಲೀಸ್ ಇಲಾಖೆ. ಅದರಲ್ಲಿಯೂ ಉಡುಪಿ ಪೊಲೀಸ್ ಇಲಾಖೆಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂಥ ಒಂದು ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಾರದಾ ಬರವು ಸಂಸ್ಥೆಡ ಧರ್ಮ ಪಾಲನೆ ಸಂಸ್ಕೃತಿ ರಕ್ಷಣೆ ದೇಶದ ಗೊಬ್ಬಲಿಗೆ ಪ್ರೋತ್ಸಾಹ ಕೊಡದು ಜೋಕ್ಲೆಡ ದೇಶಾಭಿಮಾನ ಮೂಡವನ ಕೆಲಸ ನಡ್ತೊಂದುಪ್ಪನವು ಮೆಚ್ಚುಗೆದ ಸಂಗತಿಯಿಂದ ಮೈಸೂರು ಅರಂತಲ್ದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪಂತ್ಯರ ಕುಡ್ಲಡ್ ಶಾರದಾ ವಿದ್ಯಾಲಯದ ಕ್ರೀಡೋತ್ಸವ ಉದಿಪನ ಮಲ್ತದ 6 ಪಾತಿರಿಯರು. ಕುಡ್ಲ ಕುಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯದ ಭೂವರಾಹ ಬಯಲು ಸಭಾಂಗಣೋಡು ಐತರ ಶಾರದಾ ಸಮೂಹ ಸಂಸ್ಥೆನ ರಾತ್ರಿ ಒಲ್ಪದ ಗುಬ್ಬದ ಕೂಟ ಅಟ್ಟಣೆ ಮಲ್ತದಿತ್ತರ. ಉದಿಪನಗು ಬತ್ತಿನ ಮಲ್ಲಪಿನ್ಯರ ಲೋಕಸಭಾ ಸದಸ್ಯರ ಮೈಸೂರು ಅರಂತಲ್ದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಕ ಬಿನ್ನೆರೆಯನ್ನು ಕುಡಿಯಾಲ ಬೈಲ್ ನವಭಾರತ ಸರ್ಕಲ್ದ ಮೆರವಣಿಗೆಡಲೆ ತೊಂದುವತ್ತರ. ಶಾರದಾ ಸಮೂಹ ಸಂಸ್ಥೆದ ನೆಲೆಟ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರಿಗೆ ಆರತಿ ಪಥದ ಮರ್ಯಾದೆ ಅರ್ಪಣೆ ಮಲ್ತರ. ಶಾಲದ ವಿದ್ಯಾರ್ಥಿನಿ ಬುಡ್ಪಾಯಿನ ಕಲಾಕೃತಿ ಒಂಜೇನು ಅರಿಗೆ ಕೊಡುಗೆಯಾದ ಕುರಿಯರ. ಶಾರದಾ ಸಮೂಹ ಬರವು ಸಂಸ್ಥೆಲಿನ ಗುರ್ಕಾರ್ಯರ ಪ್ರೊಫೆಸರ್ MB ಪುರಾಣಿ ಗುರ್ಕಾರ್ಮಿಡ್ ನಡತಿನ ಲೇಸಡ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕ್ರೀಡೋತ್ಸವ ಉದಿಪನ ಮಲ್ತ್ಯರ. ಒಡೆಯರ್ ಪಾತ್ರದ ಶಾರದಾ ಬರವು ಸಂಸ್ಥೆಡ್ ಎಡ್ಡ ವ್ಯವಸ್ಥೆದ ಒಟ್ಟಿಗೆ ಧರ್ಮ ಪಾಲನೆ ಸಂಸ್ಕೃತಿ ರಕ್ಷಣೆ ದೇಶದ ಗೊಬ್ಬಲಿಗೆ ಪ್ರೋತ್ಸಾಹ ಕೊಡದು ಜೋಕ್ಲೆಡ ಜಾಗೃತಿ ದೇಶಾಭಿಮಾನ ಮೂಡವನ ಕೆಲಸ ನಡತೊಂದುಪ್ಪನವು ಮೆಚ್ಚುಗೆದ ಸಂಗತಿಯಿಂದ ಪಂಡ್ಯರ. ಪ್ರಧಾನಿ ನರೇಂದ್ರ ಮೋದಿ ಬರವು ಕ್ಷೇತ್ರಡು ಕ್ರಾಂತಿ ಉಂಡು ಮಲ್ತಂಡಲ ಇತ್ತೆಲ ಪಾಕ ಕಡೆಟ್ ಬರವು ಕ್ಷೇತ್ರ ಮೂಲ ಸೌಕರ್ಯ ಕೊರತೆನ ಎದುರಿಸೊಂದುಂಡು.
ಕೇಂದ್ರ ಸರ್ಕಾರ ಗೊಬ್ಬುಗು ಮಾತ ಪ್ರೋತ್ಸಾಹ ಕುರೊಂದುಂಡು ಒಲಿಂಪಿಕ್ಸ್ ನನಲಾತು ವದಕಲೆನ್ಗೆಂದದು ಲೋಕಮಟ್ಟುಡು ಭಾರತ ನನಲಾತು ದುಂಬರಿಯಡಾತುನಂದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪಂಡಿರ ಪ್ರೊಫೆಸರ್ MB ಪುರಾಣಿ ಗುರ್ಕಾರ್ಮೆದ ಪಾತೆರ ಪಂಡದ ಈ ಗೊಬ್ಬುದ ಕುಟ್ಟುಡು 2000 ಹೆಚ್ಚು ಜೂಕುಲು ಪಾಲ್ದಿತೊಂದಕ್ಲೆನ ಗೊಬ್ಬುದ ಚಾತುರ್ಪು ಪ್ರದರ್ಶನ ಮಲ್ಪುವೆರ ಶಾರದಾ ವಿದ್ಯಾಲಯ ಶುರುವಾದ 33 ವರ್ಷ ಅಂಡ ಮೇಕಾಲೆ ಶಿಕ್ಷಣ ಕ್ರಮಕ್ಕೂ ಬದಲಾದ ಭಾರತೀಯ ಜೀವನ ಮೌಲ್ಯ ಸಂಸ್ಕಾರಲೇನ ಭಾರತೀಯ ಚಿಂತನೆಲಿಗೆ ಅವಕಾಶ ಕೊರ್ಪನ ಕೆಲಸ ಮಲ್ತೊಂದುಂಡು ಶಾರದಾ ಸಮೂಹ ಸಂಸ್ಥೆಡ 80,000 ಹೆಚ್ಚು ಜೂಕುಲು ಕಲ್ತೊಂದುಲ್ಲೆರಂದು ಪಂಡೆರ ಶಾಸಕರ ವೇದವ್ಯಾಸ ಕಾಮತ್ ಬೊಕ ಹರೀಶ್ ಪುಂಜ ಕಬಡ್ಡಿ ಗೊಬ್ಬುದಾರ ಬೆದ್ರದ ಧನಲಕ್ಷ್ಮಿ ಪೂಜಾರಿ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರ ಬೊಕ CEO ರಾಘವೇಂದ್ರ ಭಟ್ ಉದ್ಯಮಿ ನಾಗಾರ್ಜುನ ಕರ್ನಾಟಕ ಹೈಕೋರ್ಟ್ ವಕೀಲರ ಅರುಣ ಶ್ಯಾಮ್ ಶಾರದಾ ಬರವು ಸಂಸ್ಥೆಲಿನ ನಿರ್ದೇಶಕರ ಬೊಕ ಟ್ರಸ್ಟಿ ಸಮೀರ್ ಪುರಾಣಿಕ್ ಹೊಸ ದಿಗಂತ ಪತ್ರಿಕೆದ ಪ್ರಕಾಶ್ ಇಲಂತಿಲ ಬೇತೆ ಬೇತೆ ವಲಯದ ನಾಯಕರಾಯಿನ ಪ್ರದೀಪ್ ಕುಮಾರ ಕಲ್ಕುರ ರಘುನಾಥ ಸೋಮಯಾಜಿ ಸುಧಾಕರ ರಾವ್ ಪೇಜಾವರ ಪ್ರೊಫೆಸರ್ ಲೀಲಾ ಉಪಾಧ್ಯಾಯ ಸೀತಾರಾಮ ಭಟ್ ಪ್ರಿನ್ಸಿಪಾಲರಾಯಿನ ಪ್ರಕಾಶ್ ನಾಯಕ್ ದಯಾನಂದ ಕಟೀಲ್ ಸತ್ಯನಾರಾಯಣ ಭಟ್ ವಿದ್ಯಾಭಾರತಿ ಸಂಸ್ಥೆದ ವಸಂತ ಮಾಧವ ಉದಿಪನಲಿಸ್ಟ್ ಪಾಲ್ದೊಂಡಿರ ರಮೇಶ್ ಆಚಾರ್ಯ ಬೊಕ ಕೂಟದಕ್ಲು ಕಾರ್ಯಕ್ರಮ ಸುಧಾರ್ತಿರ. ಬ್ರಿಟಿಷ್ ರಾಜ್ಯದ ಹೊರಗಿದ್ದುಕೊಂಡು ಇಡೀ ಸಮಾಜದ ಜನತೆಯ ಶ್ರೇಯೋಭಿವೃದ್ಧಿಗೆ ದುಡಿದಂತಹ ಒಬ್ಬ ಮಹಾರಾಜರಿದ್ದರೆ ಮೈಸೂರು ಒಡೆಯರ ಮಹಾ ಸ್ವಾಮಿಗಳು ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಆ ದೃಷ್ಟಿಯಲ್ಲಿ ಅಂತಹ ಒಬ್ಬ ಹಿರಿಯ ವಂಶದಿಂದ ಬಂದಂತಹ ಒಬ್ಬ ಯುವ ಸಾಧಕನನ್ನು ಇಲ್ಲಿಗೆ ಕರೆಸಿ ನಮ್ಮ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ನಾವು ಮಹಾರಾಜನನ್ನು ಕರೆದಿದ್ದೇವೆ. ಈ ಸಂಸ್ಥೆ ಆರಂಭವಾಗಿ 33 ವರ್ಷಗಳು ಸಂದವು. ನಿಮಗೆ ಗೊತ್ತಿದೆ, ನಾನೊಬ್ಬ ಅಧ್ಯಾಪಕನಾಗಿ ವಿದ್ಯಾಕ್ಷೇತ್ರದಲ್ಲಿ ದುಡಿದಿದ್ದು ಮೆಕಾಲೆಯ ಶಿಕ್ಷಣದ ಪರಿಣಾಮವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಟ್ಟ ಪರಿಣಾಮ ಬೀದಿದೆ ಅನ್ನುವಂಥದ್ದು ನನಗೆ ಸ್ಪಷ್ಟ. ಆವತ್ತಿನ ದಿನಗಳಲ್ಲಿ ಕೇವಲ ಅಂಕೆಗಳನ್ನು ಗಳಿಸುವುದು ಮಾತ್ರ, ಅಕಾಡೆಮಿಕ್ ಎಕ್ಸಲೆನ್ಸ್ ಪಡೆಯುವುದು ಮಾತ್ರ ಇದ್ದು ನಮ್ಮ ಜೀವನದಲ್ಲಿ ಭಾರತೀಯ ಮೌಲ್ಯಗಳನ್ನು ತೊಡಿಸುವಂಥದ್ದು, ಸಂಸ್ಕಾರವನ್ನು ಕೊಡತಕ್ಕಂಥದ್ದು, ಭಾರತೀಯ ಚಿಂತನೆಗೆ ಅವಕಾಶ ಮಾಡಿಕೊಡುವಂಥದ್ದು ಬಹಳ ಕಡಿಮೆ ಅವಕಾಶ ಇತ್ತು. ಶಾರದಾ ವಿದ್ಯಾಲಯದ ಅಥವಾ ಶಾರದಾ ವಿದ್ಯಾಸಂಸ್ಥೆಗಳಲ್ಲಿ ತಯಾರಾಗಿ ಹೊರಗೆ ಹೋದಂಥ ವಿದ್ಯಾರ್ಥಿಗಳನ್ನು ಸಮಾಜ ಒಳ್ಳೆ ರೀತಿಯಲ್ಲಿ ಗುರುತಿಸ್ತದೆ. ಅವರ ಶಿಸ್ತು, ಸನ್ನಡತೆ, ದೇಶಪ್ರೇಮ, ಹಿರಿಯರಿಗೆ ಕೊಡತಕ್ಕಂಥ ಗೌರವ ಇದೆಲ್ಲವನ್ನು ಕಂಡು ದೇ ಹ್ಯಾವ್ ಬಿನ್ ಎಕ್ಸೆಪ್ಟೆಡ್ ಎನಿವೇರ್. ಅದೇ ರೀತಿಯಲ್ಲಿ ಈ ರೀತಿಯ ಕ್ರೀಡೋತ್ಸವವನ್ನು ಕಳೆದ 10-15 ವರ್ಷದಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಧರ್ಮದಲ್ಲಿ ಬಂದಿರತಕ್ಕಂಥ ತತ್ವಗಳು, ಧರ್ಮದಲ್ಲಿ ನಾವು ಏನು ತಿಳ್ಕೊಂಡಿರ್ತೀವಿ, ನಮ್ಮ ಒಂದು ಒಳ್ಳೆಯ ವ್ಯವಸ್ಥೆ, ಭಾರತಕ್ಕಾಗಿ ನಾವೇನು ಕೆಲಸ ಮಾಡಬೇಕಾಗಿದೆ, ನಮ್ಮ ಕ್ಷೇತ್ರ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ಇದೆಲ್ಲನೂ ಕೂಡ ನಮ್ಮ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದಕ್ಕಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಒಂದು ಒಳ್ಳೆ ಕೆಲಸ. ಇಲ್ಲಿ ನಮಗೆ ಆ ರೀತಿ ಇದನ್ನ ಅಡಾಪ್ಟ್ ಮಾಡಿಕೊಂಡು ನೀವು ಶಿಕ್ಷಕರಲ್ಲಿ ಇದನ್ನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ, ಮಕ್ಕಳಲ್ಲಿ ಅದಕ್ಕೆ ಒಂದು ತಿಳುವಳಿಕೆಯನ್ನು ಹೆಚ್ಚಿಸ್ತಾ ಇದ್ದೀರಾ. ಅದು ನಿಜಕ್ಕೂ ಶ್ಲಾಘನೀಯ, ಭಾಳ ಸಂತೋಷವಾಯಿತು. ನಮ್ಮ ಲಾಂಛನೆಯಿಂದ ಹಿಡಿದು ನಂತರ ಕಾವೇರಿ ಮಾತೆ, ಚಾಮುಂಡೇಶ್ವರಿ ಮಾತೆ, ನಮ್ಮ ಮೈಸೂರು ಎಲ್ಲನೂ ಕೂಡ ಇವತ್ತು ಪ್ರದರ್ಶನ ಮಾಡಿದ್ದೀರಾ. ಇದರ ಮೂಲಕ ಏನು ಒಂದು ಸಂಸ್ಕೃತಿ ಮೂಲಕ ಒಂದು ಜಾಗೃತಿ ಮೂಡಿಸುವಂಥದ್ದು ಏನು ಕೆಲಸ ಆಗ್ತಾಯಿದೆ, ಅದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಭಾರತೀಯ ಕ್ರೀಡೆ ಜೊತೆಗೆ ಸಾಮಾನ್ಯ ಕ್ರೀಡೆಗೆ ಒಳ್ಳೆ ವ್ಯವಸ್ಥೆ ರೂಪಿಸೋದ್ರಲ್ಲಿ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಇದರ ಉದ್ದೇಶ ಒಂದೇ, ಭಾರತ ಕ್ರೀಡೆ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಒಂದು ಗುಣಮಟ್ಟದ ಒಂದು ಪ್ರತಿಭೆಯನ್ನು ನಾವು ಇಲ್ಲಿ ನಮ್ಮ ಒಂದು ಬರಬೇಕಾಗಿದೆ ನಮ್ಮ ಮಕ್ಕಳಲ್ಲಿ. ಜೊತೆಗೆ ಒಂದು ಮಕ್ಕಳಲ್ಲಿ ಇನ್ನೂ ಬರುವಂಥದ್ದು ಭವಿಷ್ಯದಲ್ಲಿ ವಿಶ್ವಮಟ್ಟದಲ್ಲಿ ನಮಗೆ ಬೇಕಾಗಿರತಕ್ಕಂಥ ಇನ್ನು ಪಂದ್ಯಾವಳಿಯಲ್ಲಿ ಮತ್ತು ಮುಂದೆ ಬರುವಂಥದ್ದು ಒಲಿಂಪಿಕ್ಸಲ್ಲೂ ಕೂಡ ನಾವು ಒಳ್ಳೆಯ ಸ್ಥಾನಗಳು ತಗೋಬೇಕಾಗಿರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಎಲ್ಲ ಒಂದು ವ್ಯವಸ್ಥೆಯನ್ನು ರೂಪಿಸ್ತಾ ಇದೆ. ತಾನು ಕೊರ್ಪುನು ಮಾತ್ರ ಅತ್ತು ಬಾಕಿದ ಕ್ಲೆಡ್ದ ಸಮಾಜಗೂ ಸಹಾಯ ಕೊರ್ಪಾಯಿನ ವಿಶಾಲ ಹೃದಯ ವ್ಯಕ್ತಿತ್ವದಾರ ಭಾಸ್ಕರ ಎಸ್ ಕೋಟ್ಯಾನಂದ ಸೋಲೂರು ಆರ್ಯ ಈಡಿಗ ಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಪಂತೆರ
ಕುಡ್ಲದ ಪುರಭವನೋಡ್ ನಡೆದಿನ ಭಾಸ್ಕರ ಅಭಿನಂದನ ಲೇಸಡ್ ಆರು ಆಶೀರ್ವಚನ ಕೊರಿಯರು. ಕಂಬುಲಬಕ ಸಹಕಾರಿ ಕ್ಷೇತ್ರದ ಸಾಧಕರು ಕೊಳಕೆ 22 ಭಾಸ್ಕರ ಎಸ್ಕೋಟಿಯನ್ರಿಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಬತ್ತಿನಲ್ಲಿ ಕೊಡು ಭಾಸ್ಕರ ಅಭಿನಂದನ ಸಮಿತಿ ಕಟ್ಟದ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಾಗರಿಕ ಪೌರ ಸಂಬಂಧದ ಲೇಸ ನಡಪಾಯರು ಭಾಸ್ಕರ ಎಸ್ಕೋಟಿಯನ್ರನ್ನ ಮೆರವಣಿಗೆಡು ಲೇಸ್ಗೆ ಲೆತ್ತೊಂದು ಬತ್ತೇರು. ಭಾಸ್ಕರ ಅಭಿನಂದನ ಸಮಿತಿದ ಸಂಚಾಲಕರು ಅವಿನಾಶ್ ಸುವರ್ಣ ಮಾತ್ರೆಯನ್ನು ಎತ್ಕೊಂಡಿರು. ಬಿನ್ನೇರ್ನ ಒಟ್ಟು ಸಿರಿಗಿಡ ಸೂಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮಿ ಚರಿತ್ರದ ಲೇಸು ಉದೀಪನಾಂಡ್. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಭಾಸ್ಕರ ಎಸ್ಕೋಟಿಯನ್ರನ್ನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತದ ಅರೆನ ಸಾಧನೆ ಕೊಡುಗೆಲೆನ್ ತೆರಿಪಾಯಿರು. ದುಂಬುದ ಮಂತ್ರಿ ಕಾರ್ಲದ ಶಾಸಕರು ವಿ ಸುನಿಲ್ ಕುಮಾರ್ ಗುರ್ಕಾರ್ಮೇಡ್ ಸಹಕಾರ ರತ್ನ ಭಾಸ್ಕರ ಎಸ್ಕೋಟಿಯನ್ರಿಗೆ ಶಾಲು ಬುಕ ಮಾಲೆ ಪಾಡ್ದು ತರಿಕು ಪೇಟದಿದ್ದು ನೆಂಪುದ ಕಾಣಿಕೆ ಸಮ್ಮನದ ಒಲೆ ಕುರ್ಬೇಡು ಫಲಪುರ್ಪ ಕೊಡ್ದು ಅರೆನ ಬುಡಿದಿ ಪಾರ್ವತಿಯರ್ನ ಒಟ್ಟಿಗೂ ಮೆಚ್ಚುಗೆದ ಮರ್ಯಾದೆ ಸಮ್ಮನ ಮಲ್ತೆರ. ಭಾಸ್ಕರ ಎಸ್ಕೋಟಿಯನ್ ಪಾತಿರ್ದು ಕಷ್ಟುಡು ಬುಲೆ ನೆಡ್ದವರ ಈ ಮಟ್ಟಿಗೂ ಬರೆಯರೆ ಸಾಧ್ಯ ಅಂಡ್ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಎರಡ್ದು ತಾನು ಸಹಕಾರಿ ಕ್ಷೇತ್ರಕ್ಕೆ ಬರ್ಪುನಂಚಾಂಡ್ ಎನ್ನ ರಾಜಕೀಯ ಗುರು ಅಮರನಾಥ ಶೆಟ್ಟಿಂದು ಪಂಡಿರ. ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಾಮಾಜಿಕ ಬರುವುದ ಧಾರ್ಮಿಕ ಕಂಬುಳ ಸಹಕಾರ ಬೆನ್ನಿ ಇಂಚ ಉಮೇದೆತ್ತಿನ ಮಾತಾ ಕ್ಷೇತ್ರೊಡ್ಲ ಗೆಲ್ಮೆ ಪಡೆಯಿನ ಭಾಸ್ಕರ ಎಸ್ಕೋಟಿಯನ್ ತಾನು ಕೊರ್ಪುನ ಮಾತ್ರ ಅತ್ತು ಬಾಕಿದಕ್ಲು ಸಮಾಜಗೂ ಸಹಾಯ ಕೊರ್ಪುನಂಚ ಮಲ್ತಿನ ವಿಶಾಲ ಹೃದಯದ ವ್ಯಕ್ತಿತ್ವದಾರಂದು ಪಂಡಿರ. ಕಾರ್ಯಕ್ರಮದ ಸಂಚಾಲಕರು ಸದಾನಂದ ಪೂಜಾರಿಯರಿಗೆ ಮರ್ಯಾದಿ ಸಂದೈತ ಮಲ್ತಿರ. ವಿ ಸುನಿಲ್ ಕುಮಾರ್ ಗುರ್ಕಾರ್ಮಿದ ಪಾತ್ರ ಪಂಡದ ರಡ್ಡು ಜಿಲ್ಲೆಡ್ಲ ಅರೆನ ಪ್ರಭಾವ ಇದ್ದದ ಅರೆನ ಬೆನ್ಪು ಪುಣೆಪು ನಿಜುಕ್ಲ ಮಾದರಿಯಿಂದ ಪಂಡಿರ. ಶಾಸಕರಾಯನ ವೇದವ್ಯಾಸ ಕಾಮತ್ ಉಮಾನಾಥ ಕೋಟ್ಯನ್ ಡಾಕ್ಟರ್ ಭರತ್ ಶಿಟ್ಲೇಸ್ಟ್ ಪಾಲ್ದೊಂಡಿರ. ಸಂಚಾಲಕರು ಕೆಟಿ ಸುವರ್ಣ ಸೊಲ್ಮೆ ಸಂದಾಯರು ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ತಿರು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗಿಂತ ಹಿಡಿದು ಶ್ರೀಮಂತ ವ್ಯಕ್ತಿಗಳಿಗವರೆಗೂ ಒಡನಾಡಿಯಾಗಿದ್ದುಕೊಂಡು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ರೀತಿಯ ಸಹಾಯ ಮಾಡಬೇಕು ಅದನ್ನು ತನ್ನಿಂದಾಗದಿದ್ದರೆ ಬೇರೆಯವರ ಹತ್ರ ಆದರೂ ಮಾಡಿಸುವ ಒಂದು ವಿಶಾಲ ಮನೋಹೃದಯ ಭಾಸ್ಕರ ಕೋಟೆ ಅನ್ನೋದು ನಾನು ಕಂಡ ಸುಮಾರು 40-50 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಆ ವಿಶಾಲ ಮನೋಹೃದಯ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇದ್ದರೆ ನಾವು ಒಂದು ಸುಂದರ ರಾಮರಾಜ್ಯವನ್ನು ಕಾಣಬಹುದು ಅಂತ ನನ್ನ ಅನಿಸಿಕೆ. ಭಾಸ್ಕರ್ ಕೋಟ್ಯಾನ್ರು ಕಾರ್ಕಳ ಕ್ಷೇತ್ರದವರು, ಆದರೆ ಅವರ ಪ್ರಭಾವ 2 ಜಿಲ್ಲೆಗಳಲ್ಲಿದೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ವಿಯಾದಂಥ ಕಾರ್ಯವನ್ನು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. ಉದ್ಯಮ ಕ್ಷೇತ್ರವನ್ನು ತೆಗೆದುಕೊಂಡಾಗ ಬಹಳ ಯಶಸ್ವಿ ಉದ್ಯಮಿಯಾಗಿ 10 ಉದ್ಯಮದ ಚಟುವಟಿಕೆಗಳನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಾ 100 ಜನರಿಗೆ ಉದ್ಯೋಗವನ್ನು ಉದ್ಯಮದ ನಿಮಿತ್ತವಾಗಿ ಇವತ್ತು ಕೊಡ್ತಾ ಬಂದಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಕಳ, ಇರುವತ್ತೂರು, ಬೇರೆ ಬೇರೆ ಭಾಗಗಳಲ್ಲಿ ಕೃಷಿ ಚಟುವಟಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ, ಇನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿಕೊಂಡಾಗ ಯಾವುದೇ ಧಾರ್ಮಿಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಇರ್ಬೋದು, ದೇವಸ್ಥಾನ ಇರ್ಬೋದು, ಗರಡಿ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾಸ್ಕರ್ ಕೋಟ್ಯಾನ್ರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದ್ದು. ಶೈಕ್ಷಣಿಕ ಕ್ಷೇತ್ರವನ್ನು ಉಲ್ಲೇಖ ಮಾಡಿದರೆ ಇರುವತ್ತೂರಿನ ಶಾಲೆ ಅವ್ರದೇ ಊರಿನಲ್ಲಿ ಅವರೇ ಆರಂಭ ಮಾಡಿರುವಂಥ ಸ್ಥಾಪಕವಾಗಿರುವಂಥ ಹೈಸ್ಕೂಲು ಇವತ್ತು ಈ ರೀತಿ 10 ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಭಾಸ್ಕರ್ ಕೋಟ್ಯಾನ್ರನ್ನು ಸನ್ಮಾನಿಸೋದು ಅಂತಂದರೆ ನಮಗೆಲ್ಲರಿಗೂ ಸಿಕ್ಕಂಥ ಗೌರವ ಅಂತ ನಾನು ಅಂದ್ಕೊಳ್ತೇನೆ. ಏನು ಅತ್ಯಂತ ಖುಷಿಟ್ಟು ಬೊಕ್ಕ ನಿಕ್ಲೆದರು ಇನಿ ಕಂಬಳ ಒರಿದಂಡ ಮಾತ್ರ ಅತ್ತು ಕಂಬಳಾಡು ಎಂಕಲಂಚಿನ ಜವನಿಯರು ಹೊಸ ಪೀಳಿಗೆದ ಜನಕುಲ್ಲ ಕಂಬಳಾಡು ಪಾಲ್ಪಡೆ ಒಂದುಲ್ಲೆರಂದಾಂಡ ಐಕ್ ಮಲ್ಲ ಕಾರಣ ಭಾಸ್ಕರ್ ಕೋಟ್ಯಾನ್ ರಂಚಿನ ಒಂದು ವ್ಯಕ್ತಿಯಿಂದ ಈ ಸಂದರ್ಭ ಪಂದ್ರೆ ಬಯಸುಂದಿಲ್ಲ ಅಂಡ ಕಂಬಳಗ ಆ ಸಂದರ್ಭ ಪೇಟಾದಕಲು ಕಂಬಳನ ನಿಷೇಧ ಮನ್ಪೆರ ಪಿದಾಡ್ನಂಚಿನ ಸಂದರ್ಭ
ಸುಪ್ರೀಂ ಕೋರ್ಟ್ಗೆ ಹೋದು ಕಂಬಳನ ನಿಷೇಧ ಮನ್ಪರ ಪಿದಾಡ್ನಂಚಿನ ಸಂದರ್ಭ ಭಾಸ್ಕರ್ ಕೋಟ್ಯಾನ್ರ ಕಂಬಳದ ಎರ್ಲರ ದನಿಕಲ್ನಕ್ಲೇನ ಕಂಬಳದ ಇಡೀ ಸಮಿತಿದಕ್ಲೇನ ಮಾತ್ರ ಆತು ಈ ಹೋರಾಟ ಯಶಸ್ವಿ ಅವಡಂಡ ನೆಟ್ಟು ಜವನಿಯರು ಸೇರೋಡು ನೆಟ್ಟು ವಿದ್ಯಾರ್ಥಿಗಳು ಸೇರೋಡು ಪಂಚಿನ ಯೋಚನೆ ಒಂದು ಕುಡ್ಲದ ಕೇಂದ್ರ ಭಾಗವಾಯಿನಂಚಿನ ಹಂಪನ್ ಕಟ್ಟೆಗೆ ಬಲ್ಮಠದ ಹಂಪನ್ ಕಟ್ಟೆಗೆ ಒಂಜಿ ಮೆರವಣಿಗೆ ಮನ್ಪಂಚಿನ ಭಾಸ್ಕರ್ ಕೋಟ್ಯಾನ್ರನ ನೇತೃತ್ವ ನಡತಿನ ಹೋರಾಟ ಎರ್ಲು ಜನಕುಲು ಜೋಕುಲು ಅಪ್ಪೆಲ್ಲು ಹಿರಿಯಾಕಲು ಒಂದು ಪಂದು ಊರಿಗೂ ಊರು ಸೇರಿನಂಚಿನ ಒಂಜಿ ಹೋರಾಟದ ನೇತೃತ್ವ ಅಂದೊಂದು ನೀ ಕಂಬಳನ ಒರಿಪಾಯಿನಂಚಿನ ಒಂಜಿ ಮಲ್ಲ ಕೀರ್ತಿ ಇತ್ತಿನಂಚಿನ ವ್ಯಕ್ತಿ ಇತ್ತಿಂದ ಭಾಸ್ಕರ್ ಕೋಟ್ಯಾನ್ರು ಅಂಚಾದ್ರ ಇನ್ನು ಯಾರನ್ನ ಸನ್ಮಾನಡ್ ಪಾಲ್ಪಡೆವನಂಚಿನ ಒಂಜಿ ಸೌಭಾಗ್ಯ ಎಂಕ್ ತಿಕ್ಕಿದ್ನ ಬಾರಿ ಖುಷಿ ಕೊರ್ಪನಂಚಿನ ಸಂಗತಿ ಎನ್ನ ಸೇವೆ ಕಿಂಚಿತ್ ಸೇವೆ ಮಲ್ಪುನಾಂಡ ಮನುಷ್ಯಗೆ ಏತ್ಲ ಸೇವೆ ಮಲ್ಪರ ಸಾಧ್ಯತೆ ಉಂಟು ಅಂಡ ಆ ಸಂದರ್ಭಲ್ಲ ನಂಗೆ ತಿಕ್ಕೋಡು ಇನ್ನು ಸಹಕಾರಿ ಕ್ಷೇತ್ರಡು ಯಾನು ಬರೋಡುಂದಾಂಡ ಐಕ್ ಎನ್ನ ಮಾರ್ಗದರ್ಶಕರು ಎನ್ನ ಹಿರಿಯರು ಐನಂಚನ ಎನ್ ರಾಜೇಂದ್ರ ಕುಮಾರ್ ರಾಜಕೀಯ ಕ್ಷೇತ್ರಕ್ಕೆ ಎಂಕ್ ಎನ್ನ ಗುರು ಅಮರನಾಥ್ ಶೆಟ್ರು ಯಾನು ಅವೇನು ಇತ್ತೆಲ್ಲ ನೆನ್ಪಡಪ್ಪು ದಯಬಂಡ ಎಂಕ್ಲು ಯಾನು ಎಲ್ಲಿಪ್ಪುನಾಗ 22 ವರ್ಷ ಪ್ರಾಯದನೇ ಯಾನು ಸಹಕಾರಿ ಸೆಕ್ಟರ್లో పోతే ರಾಜಕೀಯಗಳು పోతే ಮಾತಾ ಕ್ಷೇತ್ರలో పోతే ಬೋಧನ ಕ್ಷೇತ್ರ ನಿಲ್ಬಳ್ನಾಕ ಯಾನು ಓಲ ಇಜ್ಜಿ ಅಂಡ ಕಾರಣದ ಅದನ್ನು ಬಂಡ ಐಕ್ ಒರಿ ಎಂಕ್ ಗುರುಕುಲ್ ನಗಲಿತ್ತೇರು ಅಕ್ಲಿನ ಆಶೀರ್ವಾದ ಎಂಕ್ ಯಾನೇ ಒರಿ ಪೋತ್ನತ್ ಜನಕ್ಕಲು ಮಾತಾ ರೀತಿಯಲ್ಲಿ ಹೆಂಗೆ ಸಹಕಾರ ಕೊಡ್ತೇರು ಪ್ರತಿ ಒಂಜಿ ವಿಚಾರಲ್ಲ ಯಾನು ಕಷ್ಟೋಡೆ ಮಿತ್ತು ಬತ್ತನತ್ತ ಸುಲಭ ಮಿತ್ತು ಬತ್ತನತ್ತು 343 ಕಿಲೋಮೀಟರ್ ಉದ್ದದ ಕರಾವಳಿ ನೆಂಕಲು ಸೈನ್ಯದ ಮಾದರಿಡ ಕಾತೊಂದುಲ್ಲಾಂದ ರಾಜ್ಯ ಬಂದರ್ ಬೊಕ್ಕ ಮೀನುಗಾರಿಕಾ ಮಂತ್ರಿ ಮಂಕಾಳ ಎಸ್ ವೈದ್ಯ ಪಂತೆರ ಕುಡ್ಲ ಮೀನುಗಾರಿಕೆ ಬಂದರ್ದ ಆಧುನೀಕರಣ ಕಾಮಗಾರಿಗೆ ಚಾಲನೆ ಕೊಡದು ಆರು ಪಾತಿರಿಯರ ಮೀನುಗಾರಿಕೆ ಇಲಾಖೆದ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆದಡಿಟ್ಟು 37 ಕೋಟಿ ರೂಪಾಯಿ ಖರ್ಚಿಡ ಕುಡ್ಲ ಮೀನುಗಾರಿಕೆ ಬಂದರ್ದ ಇತ್ಯದ ಮಟ್ಟುಗು ಅಭಿವೃದ್ಧಿ ಮಲ್ಪನ ಕಾಮಗಾರಿಗೂ ಕುಡ್ಲದ ಮೀನುಗಾರಿಕಾ ಬಂದರ್ಡ್ ಚಾಲನೆ ಕೊರ್ಪನ ಕಾರ್ಯಕ್ರಮ ನಡೆತಂಡ ರಾಜ್ಯದ ಬಂದರು ಮೀನುಗಾರಿಕೆ ಬೊಕ್ಕ ಉಳ್ಳನಾಡು ಜಲಸಾರಿಗೆ ಮಂತ್ರಿ ಮಂಕಾಳ ಎಸ್ ವೈದ್ಯ ಕಾಮಗಾರಿಗೆ ಚಾಲನೆ ಕುರಿಯರ ಸಭಾ ಕಾರ್ಯಕ್ರಮಟ್ಟು ಮಂತ್ರಿಯರು ಪಾತಿರ್ದು 343 ಕಿಲೋಮೀಟರ್ ಉದ್ದದ ಕರಾವಳಿನ ಎಂಕ್ಲು ಸೈನ್ಯದ ಮಾದರಿಡ ಕಾತೊಂದುಲ್ಲ ಒಟ್ಟುಗು ಮೀನುಗಾರರಿಗೆ ಒಂದು ಯೋಜನೆ ಮಲ್ತದ ಅಕ್ಲಿಗೆ ಮಾತಾ ಸವಲತ್ತುಲೇನು ಕೊರ್ಪನ ಇತ್ಯದ ಅಗತ್ಯ ಆದುಂಡು ಮೀನುಗಾರಿಕೆ ಬಂದರು ಒಂದು ಮಾತಿಕ್ಲ ಉಮೇದು ತೋಜಾದ ಅಭಿವೃದ್ಧಿ ಮಲ್ದಾಂದು ಪಂಡ್ಯರ 343 ಕಿಲೋಮೀಟರ್ ಉದ್ದದ ಕರಾವಳಿ ಕಾಯಲಿಕ್ಕೆ ಇರುವಂಥವ್ರು ನಾವು ಮೀನುಗಾರರು ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ. ದೊಡ್ಡ ಸೈನ್ಯ ಇದೆ. ಆದರೆ ಒಂದೇ ಒಂದು ಮೀನುಗಾರರಿಗೆ ಪೂರಕವಾಗಿ ಏನು ಬೇಕು ಅಂತೇಳಿ ಯೋಚನೆ ಮಾಡಿ ಅವರಿಗೆ ಅವಕಾಶಕ್ಕೆ ಅಥವಾ ಅಗತ್ಯತೆಗೆ ಪೂರಕವಾಗಿ ಆಗದೇ ಇರೋದು ಭಾಳ ಬೇಜಾರದ ವಿಷಯ. ನಮ್ಮ ಮೀನುಗಾರಿಕೆ ಇಲಾಖೆ ಇರ್ಬೋದು ಅಥವಾ ಪೋರ್ಟ್ ಇರ್ಬೋದು, ಇದು ಎರಡಕ್ಕೂ ಸೆಂಟ್ರಲಿಂದ ಯಾವಾಗಲೂ 75-25 ಇತ್ತು. ಅದರ ನಂತರ ಕೆಲವು ಸಂದರ್ಭದಲ್ಲಿ 60-40 ಬಂದ್ಬಿಟ್ಟಿದೆ. ಕೆಲವು ಸಂದರ್ಭದಲ್ಲಿ 50-50%. ಇದು ಇವತ್ತೇ ನಿನ್ನೆದಲ್ಲ, ಇದು ಮೊದಲಿಂದನೂ ಇದ್ದಿದ್ದು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತ್ರದ ಮೀನುಗಾರಿಕೆಗೆ ಮೂಲ ಸೌಕರ್ಯ ಕೊರಡು ಬೆನ್ನಿದಕಲ್ ನಂಚನೆ ಅಕ್ಲೆಗೆ ಎಡ್ಡೆ ಬದುಕು ಕಟ್ಟದು ಕೊರ್ಪನದಿಟ್ಟಿಡೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಜಾರಿ ಮಲ್ತದನೊಂದು ಪಂಡ್ಯರ. ಮಾನ್ಯ ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ 2021ರಲ್ಲಿ ಪ್ರಾರಂಭಗೊಳಿಸಿದಂಥ ಒಂದು ಕಾರ್ಯಕ್ರಮ ಇದು. ಓವರಾಲ್ ಆಗಿ ಫಿಶರೀಸ್ ಮತ್ತು ಫಿಶರೀಸ್ಗೆ ಸಂಬಂಧಪಟ್ಟ ಯೋಜನೆಗಳಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮತ್ಸ್ಯ ಸಂಪದ ಯೋಜನೆಯನ್ನು 2021ರಲ್ಲಿ ಪ್ರಾರಂಭ ಮಾಡಿದರು. ಒಟ್ಟು ಬಜೆಟ್ ಎಸ್ಟಿಮೇಟ್ 20,050 ಕೋಟಿಯನ್ನು ಇದಕ್ಕೆ ಇಟ್ಕೊಂಡು 25-26ರವರೆಗೆ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡಬೇಕು ಅನ್ನುವಂಥ ಯೋಚನೆ. ಇದರಲ್ಲಿ ಸಸ್ಟೈನೇಬಲ್ ಫಿಶರೀಸ್ ಹೆಚ್ಚಿನ ಪ್ರೊಡಕ್ಟಿವಿಟಿ ಆಗಬೇಕು ಮತ್ತು ಫಿಶರ್ಮೆನ್ ಕಮ್ಯುನಿಟಿಗೆ ಇನ್ಕಮ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಚಿಸಿರುವಂಥದ್ದು. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 10-11 ವರ್ಷಗಳಿಂದ ಈ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ
ಒಟ್ಟಾರೆಯಾಗಿ ಕೃಷಿಕರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸವನ್ನು ಮಾಡಿದರು. ಆ ದೃಷ್ಟಿಯಿಂದ ಪಾಲಿಸಿ ರಿಫಾರ್ಮ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಜೋಡಿಸಿಕೊಂಡು ಕೆಲಸವನ್ನು ಮಾಡಬೇಕು ಅಂತ. ಕೃಷಿಕರು ಅಂತ ಹೇಳಿ ಕೂಡಿದ್ರೆ ಮೀನುಗಾರರನ್ನು ಕೂಡ ಅವರು ಕೃಷಿಕರಂತೆ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿಯೂ ಅಭಿವೃದ್ಧಿ ಆಗಬೇಕು, ನಿಮ್ಮ ಒಟ್ಟು ಇನ್ಕಮ್ ದ್ವಿಗುಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಮಾಡಿದ್ದಾರೆ. ಗುರ್ಕಾರ್ಮ್ಯ ವಹಿಸಿದ ಶಾಸಕರ ವೇದವ್ಯಾಸ ಕಾಮತ್ ಪಾತಿಡ್ದು ಮೀನುಗಾರರಿಗೆ ನನ್ನಲಾತ ಶಕ್ತಿ ಜಿಂಜವನ ಕೆಲಸ ಈ ಕಾಮಗಾರಿ ಇಡ್ದಾವಡ್ ಸೀವೀಡ್ ಕಲ್ಟಿವೇಷನ್ಗೆ ಕರಾವಳಿ ಇಡ್ಲ ಹೆಚ್ಚಿಗೆ ಒತ್ತು ಕೊರೊಂದುಂಡು ಪಂಡಿರ. ನಾನು ಮೀನುಗಾರಿಕೆ ವಲಯದಿಂದ ಬಂದಂಥ ಶಾಸಕ ಸರ್, ನಾವು ವಿಶೇಷವಾಗಿ ಇದಕ್ಕೆ ಒತ್ತನ್ನು ಕೊಡಬೇಕು ಸರ್. ಇವತ್ತು ನಾವು ಹೇಳ್ತೇವೆ ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ರೀತಿ ಬೇಡಿಕೆ ಇರುವುದು ಸೀವೀಡನ್ನು ಕಲ್ಟಿವೇಟನ್ ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರದ ಅಡಿಯಲ್ಲಿ ಸೀವೀಡ್ ಆಗುತ್ತೆ. ಮೀನುಗಾರಿಕೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರಿಕೆ ಹೋಗಲಿಕ್ಕಾಗಲ್ಲ. ಈಗಂತೂ ಇವತ್ತು ವರ್ಷದಲ್ಲಿ 8 ತಿಂಗಳು ಮಳೆ ಬರುವಂಥ ಈ ಕರಾವಳಿಯ ಪ್ರದೇಶ ಮೀನುಗಾರರು ಲೋನ್ ಕಟ್ಟಲಿಕ್ಕಾಗದಂಥ ಸಂಕಟದಲ್ಲಿ ಅನುಭವಿಸುವಂಥ ಪರಿಸ್ಥಿತಿ. ಹಾಗಾಗಿ ಗುಜರಾತಿನಲ್ಲಿ ಕಳೆದ 18 ವರ್ಷದಿಂದ ಸೀವೀಡ್ ಕಲ್ಟಿವೇಷನ್ ಮುಖಾಂತರ ಮೀನುಗಾರರು ಕೋಟ್ಯಾಧೀಶರು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಇಡೀ ಪ್ರಪಂಚ ಸೀವೀಡನ್ನು ಕೇಳ್ತಾ ಇದೆ. ನಮ್ಮ ಸೀವೀಡ್ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ದೇಶಗಳಲ್ಲಿಲ್ಲ. ನಮಗೆ ಸೀವೀಡ್ ಕಲ್ಟಿವೇಷನ್ ಮಾಡಿಕೊಳ್ಳಿಕ್ಕೆ ಇಡೀ ಪ್ರಪಂಚದಲ್ಲಿ ಉದ್ದಕ್ಕೆ ಇರುವಂಥ ಸಮುದ್ರ ನಮ್ಮ ಹತ್ರ ಇದೆ. ಆ ಮೀನುಗಾರರಿಗೆ ಪೋರ್ಟ್ ಇಲಾಖೆ ಮತ್ತು ತಾವು ಸೇರಿಕೊಂಡು ಅವರಿಗೆ ಒಂದು ರೀತಿಯ ಈಗ ಪೋರ್ಟ್ ಇಲಾಖೆಯಿಂದ ನಾವು ಈ ಹಿಂದೆ ರಾಯಲ್ಟಿಯನ್ನು ಕೊಟ್ಟು ಜಾಗವನ್ನು ಕೊಡುವ ರೀತಿಯ ಒಂದು ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳಿ. ಆವಾಗ ಆ ಮೀನುಗಾರರಿಗೆ ಇನ್ನಿತರ ದಿವಸಗಳಲ್ಲಿ ಮೀನುಗಾರಿಕೆ ಇಲ್ಲದಾಗ ಸೀವೀಡನ್ನು ಕಲ್ಟಿವೇಟ್ ಮಾಡಿಕೊಂಡು ಅವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಕಾರ್ಯ ಮಾಡಬೇಕು. ಕರಾವಳಿ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಎಂ.ಎ. ಕಪೂರ್, ಮೀನುಗಾರಿಕಾ ಅಪರ ನಿರ್ದೇಶಕರು ಸಿದ್ದಯ್ಯ ಡಿ, ಕಾರ್ಯತ್ವವನ್ನು ಇಂಜಿನಿಯರ್ ಪ್ರಸನ್ನಕುಮಾರ್, ಒತ್ತು ನಿರ್ದೇಶಕರು ರೇವತಿ ಜೆ.ಎ, ಮೀನುಗಾರ ನಾಯಕರು ಚೇತನ್ ಬೆಂಗರೆ, ಸುಭಾಷ್ ಬೋಳೂರು ಕಾರ್ಯಕ್ರಮಟ್ಟು ಪಾಲ್ಗೊಂಡರು. ಕುಡ್ಲಾ ಪುರಭವನ ಎದುರುಡುಪ್ಪನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನ ಮೂರ್ತಿಗೆ ಮಾಲೆ ಪಾಡ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಂಬೇಡ್ಕರ್ನ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಲ್ದಂಡ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನ ಮಹಾಪರಿನಿರ್ವಾಣ ದಿನ ಶನಿವಾರ ಆದಿತ್ತದ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನ ಎದುರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ಮಾಲೆ ಪಾಡ್ದ ಮರ್ಯಾದೆ ಸಂದಾಯರ. ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ, ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತ್ವನಾಧಿಕಾರಿ ವಿನಾಯಕ್ ಕರ್ಬಾರಿ ಮಾಲೆ ಪಾಡಿಯರ. ಜಿಲ್ಲಾಧಿಕಾರಿ ದರ್ಶನ್ ಎಚ್.ಪಿ ಪಾತಿಡ್ದು ಅಂಬೇಡ್ಕರ್ನ ಸಾಧನೆ ಬಗ್ಗೆ ಸಮರ್ಪಣೆ ಬಗೆಟ್ ನೆಂಪು ಮಲ್ತೊಂಡ್ಯರ. ಇವತ್ತು ನಾವು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಅಂದರೆ ಡೆತ್ ಆ್ಯನಿವರ್ಸರಿನ ಏನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಏನು ಪರಿಕಲ್ಪನೆ, ಭಾರತೀಯತೆ ಹೇಗಿರಬೇಕು, ಭಾರತ ರಾಷ್ಟ್ರ ಅನ್ನೋದು ಹೇಗೆ ಮುಂದುವರಿಬೇಕು, ಮತ್ತು ಭಾರತದಲ್ಲಿರುವಂಥ ಎಲ್ಲ ನಾಗರಿಕರು ಯಾವ ರೀತಿ ಜೀವಿಸಬೇಕು, ಮತ್ತು ಅವರಿಗೆ ಯಾವ ರೀತಿ ಸರ್ಕಾರದಿಂದ ಬರುವಂಥ ಎಲ್ಲ ಅವಶ್ಯಕ ಸಹಾಯ ಹಸ್ತನ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಗೆ ರಚನೆ ಮಾಡಿ ಕೊಟ್ಟಿದ್ದಾರೋ ಅದೇ ರೀತಿ ಅವರ ಒಂದು ಫಿಲಾಸಫಿಲಿ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ. ಅಂಥ ಒಂದು ಕಲ್ಪನೆಯನ್ನು ಮತ್ತು ಪರಿಕಲ್ಪನೆಯನ್ನು ನಮ್ಮ ಜೀವನದಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಒಂದು ಆಶಯದಿಂದ ಇವತ್ತಿನ ಈ ಒಂದು ಆಚರಣೆ. ದೇವೇರನ ಕೈತಲ್ ಪೋವಡು ಪಂಡ ನಂಕ ಜ್ಞಾನದ ಕಣ್ಣು ಬೋಡೊಂದು ಡಿ.ವಿ.ಜಿ. ಪಂತೆರಂದು ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಪಂತೆರ ಗಂಧಕಾಡು ಭಟ್ರ ಕುಮೇರ್ದ ಸ್ವಾಮಿ ಕೊರಗತನೆಯ ಸಾನ್ನಿಧ್ಯ ನಡೆದಿನ ಕೋಲ ಸೇವೆ 4ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರ. ಕುಡ್ಲದ ಪದಂಗಡಿ ಭಟ್ರ ಕುಮೇರ್ದ ಸ್ವಾಮಿ ಕೊರಗತನಿಯ ಸಾನ್ನಿಧ್ಯುಡ ಇತರ 4ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ರವಿ ಆನಂದ ಶಾಂತಿ ಆಡುಮರುಳಿ ಮಾರ್ಗದರ್ಶನೋಡು ಸಾನ್ನಿಧ್ಯದ ಯಜಮಾನಿರು ಭಾಸ್ಕರ ಬಂಗೇರ ಕಾರ್ಯನಾಪೆ ವಿಮಲ ಅಂಚನೆ ಶ್ರೀಮತಿ ವಿಜಯ ಭಾಸ್ಕರ ಬಂಗೇರ ಐತದ ನಡತಂಡ ಕಾಂಡೆ ಮಹಾಗಣಪತಿ ಹೋಮ ಸಾನ್ನಿಧ್ಯ ಕಳಶ ಪ್ರಸನ್ನ ಸೇವೆ ನಡಪಾದ ತಂಬಿಲ ಕರಿತೆರು ಊರು ಪರ ಊರ್ಲೆನ ಪಾಕಜನ ಭಕ್ತಿರಿತದ ಕೊರಗತನಿಯ ದೈವದ ಇಂಬು ನಟ್ಟೊಂಡೆರು ಬೇತೆ ಬೇತೆ ಭಜನಾ ಮಂಡಳಿ ದಕ್ಲಿಡ್ದು ಭಜನೆ ಹರಿನಾಮ ಸಂಕೀರ್ತನೆ ನಡತಂಡೆ ಶಾಸಕರ ವೇದವ್ಯಾಸ ಕಾಮತ್ ಈ ಪೊರ್ತುಡು ಬತದ ಸಾನ್ನಿಧ್ಯದ ಪ್ರಸಾದದ ತೊಂಡೆರ ಧಾರ್ಮಿಕ ಸವಿಟ್ಟು ಭಾಸ್ಕರ ಬಂಗೇರರ ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಬೊಕ್ಕ ಬಿನ್ನೆರೆಗ
ಭಕ್ತರಿಗೆ ಸಾನ್ನಿಧ್ಯದ ಪ್ರಸಾದ ಕೊಡ್ದು ಮರ್ಯಾದೆ ಮಲ್ತದ ಪಾತಿರ್ದು ಕೊರಗ ತನ್ನೆಯ ಸಾನ್ನಿಧ್ಯಗಾದ ಸಾಯ ಸಾಕಾರ ಕೊರ್ನಾಕಲ್ನ ಬಗೆಟ್ ನೆಂಪು ಮಲ್ತೊಂಡ್ಯಾರ. ಸ್ವಾಮೀಜಿರ ಆಶೀರ್ವಚನ ಕೊಡ್ದು ದೇವರನ್ ತೆರಿಯೋನ್ಯಾರೆ ನಂಗೆ ಸಂಸ್ಕಾರ ಬೋರ್ಡು ದೇವರನ ಕೈ ತಲುಪೋಡು ಪಂಡ ನಂಗೆ ಜ್ಞಾನದ ಕಣ್ಣು ಬೋಡೊಂದು DVG ಪನ್ಪೇರ ಈ ಕ್ಷೇತ್ರ ನನ್ನೆಲ್ಲ ಎಡ್ಡೆ ಅವಡಂದು ಆ ರೆಡ್ಡೆ ಬೇಕ್ಯಾರ. ನಮಕ್ ದೇವರನ ಕೈ ತಲುಪೋಡು ನನ್ನ ಮುಗ್ಧತೆ ಭಾರಿ ಮುಖ್ಯ. ಅತ್ಯಂತ ಪ್ರಾಮುಖ್ಯವಾಗಿ ನಂಚಿತ್ತಿನ ಮುಗ್ಧತೆ ದೇವರ ಪೋಡು ನನ್ನ ಒಂಜಿ ಸಂಸ್ಕಾರ ಬೋಡು ನಂಗೆ ಒಟ್ಟಾರೆ ಪೋರೆ ಆಪುಜಿ ದೇವರ ಪ್ರತ್ಯಕ್ಷ ಇರೋದು ಅಂಡಲ್ಲ ನಂಗೆ ತೂವರೆ ಆ ಜ್ಞಾನದ ಕಣ್ಣು ಬೋಡು ಬಂದ್ಪೇರೆ DVG ಒಂಜಿ ಕರೆಕ್ಟ್. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬುಡಿ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತೇರು. ಜನಪದ ವಿದ್ವಾಂಸರು KK ಪೇಜವರ ಪಾತ್ರದ ಮಾತಾ ಸಾನ್ನಿಧ್ಯಲ ಒಂಜಿ ದೈವದ ಮೂಲಾಯರೆ ಸಾಧ್ಯ ಇಜ್ಜೆ ಏರು ದೈವನು ನಂಬುವೆರ ಅಲ್ಪಡ್ದು ಒಂಜಿ ಪುಂಡಿ ಮಣ್ಣು ಕೊನದು ನಂಬುವೆರ ಅಂಚ ನಮ್ಮಡ ಅವು ಮೂಲ ಹತ್ತು ಕೊರಗಜ್ಜನ ಬಗೆಟ್ ಮೂಜಿ ಜಾಗೆ ಬರ್ಪುಂಡು ಕೊರಗಜ್ಜನ ಮೂಲ ಬಾರ್ಕುರುದ ಕೊರ್ರೆಪಾಡಿ ಇತ್ತೆ ಕೂರಾಡಿ ಪನ್ಪೆರಂದು ಪಂಡಿರ ಏರು ದೈವಲಿ ನಂಬುವೆನ ಆ ಮಣ್ಣದ ಒಂಜಿ ಪುಂಡಿ ಮಣ್ಣಿನ ಪದಂ ಪೋಂತೇರಿಗೆ ದುಂಬುದಕ್ಕಲು ಭಾರಿ ಹಿರಿಯಕಲು ಒಂಜಿ ಪುಂಡಿ ಮಣ್ಣಿನ ಪದಂ ಪೋದು ಅಲ್ಪ ನಂಬುದಿನಕಲು ಉಪ್ಪೇರು ಅಂಚಿತ್ತಿನ ಅವೇನು ಮೂಲದ ಜಾಗ ಪನೀರನ ಸಾಧ್ಯ ಅಜ್ಜಿ ಇಂಚಿತ್ತಿನ ಒಂಜಿ ಕಾಲಘಟ್ಟ ಬೊಕ್ಕೊಂಜಿಂದಂಡ ಅಜ್ಜನ ಮೂಲದ ಜಾಗ ಕೊರ್ರೆ ಪಂಡ ಕೊರ್ರೆರಂದು ಪಂಡ ಅಕಲ ಜಾತಿ ಜನಾಂಗಡು ಕೊರಗ ಜನಾಂಗ ಅಂದು ಪನ್ಪೇರು ಕೊರ್ರೆರ ಕುಡ್ತೇರು ಪಂಡ ಕೊರಗರನ ಗುರುಕ್ಕಾರೆ ಬಂದು ಲೆಕ್ಕ ಅಂಚಿತ್ತಿನ ಜಾಗಿಡ ಕೊರ್ರೆಪಾಡಿ ಕೊರ್ರೆಪಾಡಿ ಊಲುಂಡಿಕೆಂಡ ಬಾರ್ಕೂರು ಹುಡ್ದು ಒಂದು ಚೂರ್ದು ಮುಪ್ಪಾಯರಂದಂಡ ಅಲ್ಪ ಅಜ್ಜನ ಕಟ್ಟ ಅವಲೊಂಜಿ ನಿಜವಲ್ಲ ದಾಲಜ್ಜಿ ಅಲ್ಪ ಎಂಕುಲೊಂಜಿ ಪೋಯಿನಂಚಿತ್ರ ಪೊರ್ತುಡು ಅಲ್ಪ ಒಂಜಿ ಬೆದುರ್ದ ಪುಂಡೆ ಎತ್ತನಾತೆ ಬೊಕ್ಕ ದಾಲಜ್ಜಿ ಬಂಡ ದಾಲಜ್ಜಿ ಅಂಚಿತ್ತಿನ ಒಂಜಿ ಪೊರ್ಲಕಂಠದ ಜಾಗ. ಗಜಾನನ ಮಿಷನ್ ವರ್ಕ್ಸ್ದ ಬಾಲಕೃಷ್ಣ ಗಟ್ಟಿ, ವೈಷ್ಣವಿ ಎಜುಕೇಷನ್ ಕುಡ್ಲದ ಡಾಕ್ಟರ್ ಗುರುತೇಜ, ಪದಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಸಂದೀಪ ಬೋಂದೆಲ್, ಮಾಣೂರು ಸುಬ್ರಹ್ಮಣ್ಯ ದೇವಸ್ಥಾನದ ದುಂಬುದ ಮುಕ್ತೇಸರರು ಶ್ರೀಮತಿ ವೀಣಾ ಬಿನ್ನೆರಾದ ಪಾಲ್ದೊಂಡೆರ. ಮಧ್ಯಾಹ್ನ ನುಪ್ಪು ಪ್ರಸಾದ ರಾತ್ರಿ ಶ್ರೀಮತಿ ವಿಜಯ ಭಾಸ್ಕರ ಬಂಗೇರ ಬೊಕ ಗಣೇಶ್ ಮಂಗಳೂರು ಮುಕ್ಲೆಡ್ದು ಭಕ್ತಿ ಗಾನ ಸುದೆ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತೆರ. ಕುಡ್ಲ ಕುಡಿಯಾಲ ಬೈಲ್ದ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ದ ನಿಲೆಟ್ ಹೆಲ್ತ್ ಈಸ್ ವೆಲ್ತ್ ದಿನಾಚರಣೆಯನ್ನು ಫಿಟ್ ಆ್ಯಂಡ್ ಫನ್ ಫಿಯೆಸ್ಟಾ ಪುದರಡು ಕುಡ್ಲದ ಮಂಗಳ ಕ್ರೀಡಾಂಗಣಡು ಆಚರಣೆ ಮಲ್ತೆರ. ಕುಡ್ಲ ಕುಡಿಯಾಲ ಬೈಲ್ದ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ದ ನಿಲೆಟ್ ಹೆಲ್ತ್ ಈಸ್ ವೆಲ್ತ್ ದಿನಾಚರಣೆಯನ್ನು ಫಿಟ್ ಆ್ಯಂಡ್ ಫನ್ ಫಿಯೆಸ್ಟಾ ಪುದರಡು ಕುಡ್ಲದ ಮಂಗಳ ಕ್ರೀಡಾಂಗಣಡು ಅಟ್ಟಣೆ ಮಲ್ತದಿತ್ತೆರ. ರಾಷ್ಟ್ರೀಯ ಮಟ್ಟದ ಸೈಕ್ಲಿಸ್ಟ್ ಸ್ಟೇಟ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಡು ಬಂಗಾರದ ಪದಕ ಗೆಂದಿದಿನ ಗ್ಲಿಯೋನಾ ಡಿಸೋಜಾ ಮಲ್ಲಪಿನೆರಾದ ತುಡಾರ್ ಪುಲ್ಪು ಪತ್ತಾದ ಗೊಬ್ಬದ ಕೂಟಗು ಚಾಲನೆ ಕುರಿಯರ. ಪೊಡಿ ಜೋಕುಲು ಪ್ರಾರ್ಥನೆ ಮಲ್ತೆರ ಗ್ಲಿಯೋನಾ ಡಿಸೋಜಾ ಬೊಕ ಯೂರೋ ಕಿಡ್ಸ್ ಪ್ರಿನ್ಸಿಪಾಲರ್ ಆರತಿ ಶೆಟ್ಟಿ ಒಟ್ಟಾದ ಪುದರಾಪಾದ ಗೊಬ್ಬದ ಕೂಟ ಉದಿಪನ ಮಲ್ತೆರ. ಪೊಡಿ ಜೋಕುಲು ಪೊರ್ಲುದ ಪಥ ಸಂಚಲನ ನಡಪಾದ ಪ್ರತಿಜ್ಞೆ ಮಲ್ತೆರ. ಜೋಕ್ಲಿಗೆ ಯೋಗದ ಬೇತೆ ಬೇತೆ ಆಸನ ಕಲ್ಪಾಯರ. ಯೂರೋ ಕಿಡ್ಸ್ ಜೋಕುಲು ಬೊಕ ಅಕ್ಲೆನ ಇಲ್ಲಲ್ದಕ್ಲೆಗ ಬೇತೆ ಬೇತೆ ಬಗೆತ ಗೊಬ್ಬುದ ಕೂಟ ಬೇತೆ ಬೇತೆ ಗೊಬ್ಬುದ ಪದ್ದೊಲೆನ ಅಟ್ಟಣೆ ಮಲ್ತದಿದ್ದದ. ಪಾಸಿಂಗ್ ದ ಬಾಲ್ ರನ್ನಿಂಗ್ ರೇಸ್ ಇಲ್ಲಲ್ದಕ್ಲನ ಒಟ್ಟುಗು ಬಲಿಪುದ ಪಂತಡು ಮಾತೆರ್ಲ ಬಾರಿ ಉಮ್ಮೆದಡು ಪಾಲ್ದೆತೊಂಡ್ಯಾರ. ಗೊಬ್ಬುಲೆಡ್ ಗೆಂದಿನಕ್ಲೆಗ್ ಬಿನ್ನೆರ್ ಗ್ಲಿಯೋನಾ ಡಿಸೋಜಾ ಇನಾಮ್ಲೆನ್ ಪಟ್ಟಿಯರ. ಜೋಕ್ಲೆಡ ಗೊಬ್ಬುದ ಬಗೆಟ್ ಉಮೇದು ದೆಂಜ ಅವನ ಯೂರೋ ಕಿಡ್ಸ್ ಸಂಸ್ಥೆದ ನಿರ್ದೇಶಕಿಲಾದುಪ್ಪನ ಆರತಿ ಶೆಟ್ಟಿಯರ್ನ ಪುಣೆಪುಗು ಪೋಷಕರು ಮೆಚ್ಚುಗೆ ತೆರಿಪಾಯರ. One, 2, 3, 4, 5, run!
as a diggity dog. I have them like Miley Cyrus, clothes off, twerking in the balls off. Damn booty up, swing your partner round. Nursery children, come fast! Nursery! Nursery! Come! Nursery children, come fast! Come fast! Nursery children! ಪಡೀಲುಪೂರ್ಣ 10 ಎಕರೆ ಕಂಡುಡು ನೇಜು ನಡ್ಪುನ ಕಾರ್ಯಕ್ರಮ ಸಜಿಪಾಮೂಡ ಗ್ರಾಮದ ಕಾಂತಾಡಿ ನಡೆದುದಂಡ ಸಜಿಪಾಮೂಡ ಶಾಲೆದ ಜೋಕುಲು ನೇಜಿ ನಡ್ಪುನ ಕಾರ್ಯಡು ಒಟ್ಟು ಸೇರೊಂಡಿರ ಲೊರೆಟ್ಟೋ ಹಿಲ್ಸ್ ರೋಟರಿ ಕ್ಲಬ್ ಲೊರೆಟ್ಟೋ ಹಿಲ್ಸ್ ಸ್ಥಾಪಕ ಗುರ್ಕಾರ್ಯರು ಬುಲೆಚಿಲ್ ಪರ ಕೃಷಿಕರು ಅನಿಲ್ ಮಿನೇಜಸ್ ಬೊಕ ಜಿಲ್ಲಾ ಪಂಚಾಯತ್ ದುಂಬುದ ಗುರ್ಕಾರ್ಯರು ಕರಿದು ಪೋಯಿನ ಸದಾನಂದ ಪೂಜ್ಯರ ಮಗೆ ಗ್ರಾಮ ಪಂಚಾಯತ್ ದುಂಬುದ ಗುರ್ಕಾರ್ಯರು ಶೋಭಿತ್ ಪೂಂಜಾ ದುಂಬಾಳ್ತೆಡ್ ಬೊಕ ಸಜಿಪಾ ದಸರಾ 2025 ಶತಮಾನೋತ್ಸವ ಸಮಿತಿದ ನಿಲೆಟ್ ಪಡೀಲ್ಪೂರ್ನ 10 ಏಕರದಾತ ಕಂಡುಡು ನೇಜಿ ನಡ್ಪುನ ನಟ್ಟಿ ಕಾರ್ಯಕ್ರಮ ಸಜಿಪಾ ಮೂಡ ಗ್ರಾಮದ ಕಾಂತಾಡಿ ನಡತಂಡ ಊರುದ ಹಿರಿಯ ಪ್ರಾಥಮಿಕ ಶಾಲೆದ ಜೋಕುಲು ಈ ಕಾರ್ಯಕ್ರಮಟ್ಟು ಪಾಲ್ದೊಂಡರ ಸಜಿಪ ಮಾಕಣದ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಸುಭಾಷ್ ಯುವಕ ಮಂಡಲದ ಗುರ್ಕಾರ್ಯರು ಶ್ರೀಕಾಂತ ಶೆಟ್ಟಿ ಸಂಕೇಶ ಬುಲಿಚಿಲ್ಪರ ಬೆನ್ನಿದಾರ ಅನಿಲ್ ಮಿನೇಜಸ್ ಬೊಕ ಶ್ರೀದೇವಿ ಪ್ರಸಾದ್ ಪುಂಜ ನಟ್ಟಿ ನಡ್ಪುನ ಕಾರ್ಯಗೂ ಚಾಲನೆ ಕೊರಿಯರ ಸಜಿಪಾ ಮೂಡ ಶಾಲೆದ ಜೋಕುಲು ಸತ ಉಮೇದಡು ಕಂಡುಗು ಜತ್ತದ ನೇಜಿ ನಡ್ಪುನ ಕೆಲಸಡು ಸೇರುಂಡಿರ ಮಂಡಲದ ಸದೀಪಾ ದಸರದ ಸಂಯುಕ್ತವಾದ ಕೃಷಿ ನಡುಪುರಿ ವಾದಿನ ಬರಿಯರೆ ಕೇನು ಜಾರೆ ಹಡಿಲು ಬಿದ್ದ ಗದ್ದೆಗಳನ್ನು ಸಾವಯವ ಕೃಷಿಯ ಮೂಲಕವಾಗಿ ಆ ಕೃಷಿಗೆ ಉತ್ತೇಜನ ಕೊಡುವಂಥ ಒಂದು ಅತ್ಯಮೂಲ್ಯವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ. ಇವತ್ತು ಕೃಷಿತ್ವ ನಾಸ್ತಿ ದುರ್ಭಿಕ್ಷ ಅಂತ ಹೇಳುವಂಥ ಮಾತಿದೆ. ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಆದರೆ ಭತ್ತದ ಕೃಷಿ ಇವತ್ತು ಮೂಲೆ ಗುಂಪಾಗ್ತಾ ಇದ್ದು, ಇದನ್ನು ಒಂದು ಉತ್ತಮ ರೀತಿಯಲ್ಲಿ ಬೆಳೆ ನಾಟಿ ಮಾಡುವುದರ ಮೂಲಕವಾಗಿ ಸ್ಥಳೀಯ ವ್ಯಕ್ತಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಭತ್ತದ ಕೃಷಿಯ ಒಂದು ಮಾಹಿತಿಯನ್ನು ಕೊಡುವಂಥ ಈ ಅತ್ಯಮೂಲ್ಯವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಈ ಅತ್ಯಾಧುನಿಕ ವಿಧಾನದಿಂದ ಇವತ್ತು ನಾವೆಲ್ಲ ಈ ಪರಿಭ್ರಮಣೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಹಾಗೂ ಶಾರದಾ ಪೂಜಾ ಸೇವಾ ಸಮಿತಿಯವರು ಹಾಗೆ ವಿಶೇಷವಾಗಿ ಸುಭಾಷ್ ಯುವಕ ಮಂಡಲದವರು ಸ್ಥಳೀಯವಾಗಿ ಆ ಹಡಿಲು ಬಿದ್ದಂಥ ಗದ್ದೆಗಳಲ್ಲಿ ಬೇಸಾಯವನ್ನು ಮಾಡೋದ್ರ ಮೂಲಕ ನಮ್ಮ ಮೂಲ ಪರಂಪರೆ ಏನಿದೆ ಕೃಷಿ ಕಾರ್ಯದಿಂದ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇತ್ತು, ಒಳ್ಳೆಯ ನೆಮ್ಮದಿ ಜೀವನ ಪ್ರಾಪ್ತಿಯಾಗ್ತಿತ್ತು. ಹಾಗೆ ದನ ಕರುಗಳು ಹಾಗೆ ಆ ಪರಿಸರ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ಪೂರ್ವ ಪದ್ಧತಿ ನಾವೆಲ್ಲ ಕಂಡುಕೊಂಡವರೇ. ಎಷ್ಟೋ ವರ್ಷ ದುಂಬು ಮುಲ್ಪ ಭಾರಿ ಆತು
ಒರ್ಲುಡು ರೈತನಕ್ಕಳು ಸಾಗುವಳಿ ಮಂತೊಂತಿತ್ತಿನ ಈ ಕಂಡ ಇನಿ ಅವು ಎತ್ತೋ ಸಮಯದ ಬಕ್ಕ ಅಂಚನೆ ಸಾಗುವಳಿ ಮಲ್ಪಂದೆ ಒರಿದು ಇನಿ ಇನ್ನೊಂಜಿ ಆ ಜಾಗಡ್ ಒಂಜಿ ರೀತಿದ ಒಂಜಿ ಸಾಗುವಳಿ ಕೃಷಿಗೆ ಒಂಜಿ ಪ್ರೋತ್ಸಾಹ ಕೊಡು ಪನ್ಪುನ ಒಂಜಿ ಉದ್ದೇಶೋಡು ನಮ್ಮ ಅವೆಲ್ ಮ್ಯಾನೇಜರ್ಸರ್ ನಮ್ಮ ಶೋಭಿತ ಮಾತ ಪಾತೆರೊಂದು ಇನಿ ಆ ಒಂಜಿ ಕಾರ್ಯಕ್ರಮವನ್ನು ನಮ್ಮ ಮುಲ್ಪ ದಿವಂದ ಇನಿ ನಂಗೆ ಕೆಸರ್ಡ್ ಒಂಜಿ ದಿನ ಮಲ್ಪೆರೆ ಭಾರಿ ಸುಲಭ ಒಂಜಿ ದಿನಕ್ಕೆ ಮಾತೆಲ್ಲ ಕೆಸರ್ಡ್ ಪೊರೆಲ್ದು ಆ ಕಾರ್ಯಕ್ರಮ ಉಪ್ಪೇರು ಆನೆ ಇನ್ನು ಮುಂದುವರೆಸೋದು ಕೊನಪ್ಪನಂಚಿನ ಇನಿ ಯುವಕರು ಭಾರಿ ಕಮ್ಮಿ ಆಗ್ತದೆ ತುಳು ಈ ಕೃಷಿಗೆ ಅಂತ ಜನಕ್ಕಳು ಕಮ್ಮಿ ಪ್ರೋತ್ಸಾಹ ಕೊರಿಯರು ನನದುಂಬುಗೂ ಈ ಕೃಷಿಗೆ ಭತ್ತದ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ದು ಮಾತ ಈ ನಮ್ಮ ಓಲು ಪಾಲು ಬೂರ್ದನ ಒಂಜಿ ಅಡಿಲು ಬೂರ್ದನಂಚಿನ ಕಂಡೋಡು ಕೃಷಿ ಆಪಲೇಕ ನಮ್ಮ ಇನಿ ಮಲ್ತನಂಚಿನ ಕಾರ್ಯಕ್ರಮ ದುಂಬುದ ಜವನರಿಗೆ ಪ್ರೇರೇಪಣೆ ಅವಾರ್ಡ್ ಪಡೆದು ನಾನು ಈ ಪೋಡ್ತೂರು ಪಡೆದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಶಾಖೆದ ನಿಲೆಟ್ ಐಎಂಎ ತಿಂಗೊಲ್ದ ಕಾರ್ಯಕ್ರಮ ಹಂಪನಕಟ್ಟೆ ಅತ್ತಾವರ ಮಾರ್ಗದ ಐಎಂಎ ಸಭಾಂಗಣೋಡು ನಡೆತಂಡ ಡಾಕ್ಟರ್ CN ಪಾಟೀಲ್, ಡಾಕ್ಟರ್ ಸದಾನಂದ ಪೂಜಾರಿ, ಡಾಕ್ಟರ್ ಪ್ರಶಾಂತ ಮಾರ್ಲಾ ಈ ಪೊರ್ತುಡಿಕ್ತಾರೆ. ಕುಡ್ಲದ ಐಎಂಎ ಸಭಾಂಗಣೋಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಶಾಖೆದ ನಿಲೆಟ್ ಐಎಂಎ ತಿಂಗೊಲ್ದ ಕಾರ್ಯಕ್ರಮ ನಡೆತಂಡ ಐಎಂಎ ಕುಡ್ಲಾ ಘಟಕದ ಗುರುಕಾರ್ಯರ ಡಾಕ್ಟರ್ ಸದಾನಂದ ಪೂಜಾರಿ ಎತ್ಕೊಂಡ್ಯರ ಬೆಂಗಳೂರದ ಆಸ್ಟರ್ ಆಸ್ಪತ್ರೆದ ಕ್ಯಾನ್ಸರ್ ಬಗ್ಗೆ ನೆತ್ತೇಶಾಸ್ತ್ರ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ CN ಪಾಟೀಲ್ ಮಂಕುತಿಮ್ಮನು ಹೇಳಿದ ಜೀವನ ಸತ್ಯಗಳು ಪಂಪನ ಇಸೇಡು ಉಪನ್ಯಾಸ ಕೊರಿಯರ DVJRನ ಮಂಕುತಿಮ್ಮನ ಕಗ್ಗೊಡು ಪಂತಿನ ಅಜತಿನ ಸೂಕ್ತ ಕಲೆಡು ವೈದ್ಯಕೀಯ ಲೋಕಗೂ ಲಗಾವಾಪನ ಇಸೇಲೆನ ಬಗೆಟ್ 6 ವಿಚಾರ ತುಲಿತೆರ. ಕುಡ್ಲದ AJ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ವಿನಯ ಆಸ್ಪತ್ರೆದ ನಿರ್ದೇಶಕರ ಡಾಕ್ಟರ್ ಹಂಸರಾಜ್ ಆಳ್ವಬಕ, ಜಿಲ್ಲಾ ಆಪರೇಷನ್ ತಜ್ಞರ ಡಾಕ್ಟರ್ ಶಿವಪ್ರಕಾಶ್ ಮರ್ಯಾದೆ ಬೆನ್ನರಾದ ಪಾಲ್ದಿತ್ತೊಂದು ಎಡ್ಡೆಪು ಬೈಕೇರ. IMA ಕುಡ್ಲ ಘಟಕದ ಕಾರ್ಯಂತರ ಡಾಕ್ಟರ್ ಪ್ರಕಾಶ್ ಹರಿಶ್ಚಂದ್ರ, ಪಣವದ ಗುರ್ಕಾರ್ಯರ ಡಾಕ್ಟರ್ ಜೂಲಿಯಾನ ಸಾಲ್ದಾನ, ನನದ ಗುರ್ಕಾರ್ಯರ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಕಾರ್ಯಕ್ರಮಟಿತ್ತರ. DV ಗುಂಡಪ್ಪನವರು, ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರು ಒಬ್ಬರು ದಾರ್ಶನಿಕರು, ಕೇವಲ ಕವಿಯಲ್ಲ, ಸಮಾಜ ಸೇವಕರಾಗಿದ್ದರು, ಪತ್ರಕರ್ತರಾಗಿದ್ದರು, ದಾರ್ಶನಿಕರಾಗಿದ್ದರು. ಅವರು ಸದಾನಂದ ಪೂಜಾರಿ ಹೇಳ್ದಂಗೆ ಅವರು ಓದಿದ್ದು ಬರೀ ಕೇವಲ 10ನೇ ತರಗತಿ. ನಾವು ತುಂಬ ಓದಿದ್ದೀವಿ, MD DM ಅದ್ರ ಮೇಲೆ ಏನೇನೋ ಮಾಡಿದ್ದೀವಿ. ಆದರೆ ಅವರಷ್ಟು ಬರೆಯೋಕ್ಕೆ ನಮಗೆ ಈಗಲೂ ಬರೋದಿಲ್ಲ. ಅವರ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಅದರಷ್ಟು ಚೆನ್ನಾಗಿ ನಮಗೆ ಈಗಲೂ ಬರೆಯೋದಕ್ಕೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಮಂಕುತಿಮ್ಮ ಅಂತ ಒಂದು ಅವರು DVJ ಅವರು ತಮ್ಮನ್ನು ತಾವು ಮಂಕುತಿಮ್ಮ ಅಂತ ಕರೆದುಕೊಂಡಿರ್ಬೋದು. ಶಿವನಿಗೆ ಮಂಕು ಅಂತ ಹೇಳ್ತೀವಿ. ಇನ್ನೊಂದು ತಿಮ್ಮ ನಮಗೆಲ್ಲ ಗೊತ್ತಿರೋ ಹಾಗೆ ತಿರುಪತಿಯ ತಿಮ್ಮ ವಿಷ್ಣು. ಸೊ ಹರಿಹರರ ಸಮಾಗಮ ಇರ್ಬೋದು, ಹರಿಹರರನ್ನು ಸಂಬೋಧಿಸಿರ್ಬೋದು ಅವರು ಮಂಕುತಿಮ್ಮ ಅಂತ. ಇನ್ನು ಕಗ್ಗಕ್ಕೆ ಒಂದು ಅರ್ಥ ಖಡ್ಗ, ಖಡ್ಗದ ತತ್ಸಮ ತದ್ಭವ. ಖಡ್ಗ ಅಂದರೆ ಜ್ಞಾನ ಅಂಧಕಾರವನ್ನು ಒಡೆದೋಡಿಸುವಂತಹ ಜ್ಞಾನದ ಖಡ್ಗ ಆಗಿರ್ಬೋದು. ಅತಿವೈದ್ಯದಿಂದ ಹೊಸರುಜಿನ ಕಡೆಯಾದೀತು. ನಮ್ಮಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ನೋಡ್ತೀವಿ ನಾವು ಆಂಕಾಲಜಿಲಿ. ಅತಿವೈದ್ಯದಿಂದ ಹೊಸರುಜಿನ ಕಡೆಯಾದೀತು. ಬಹಳಷ್ಟು ಡೋಸ್ ಕೊಟ್ಟು ಹೊಸ ಕಾಯಿಲೆಯನ್ನು ನಾವು ಕೊಡಬಾರ್ದು. ಅದ್ರ ಬಗ್ಗೆನೂ ನಾವು ಅದನ್ನು ಅನ್ವಯಿಸ್ಕೋಬೋದು. ಅಂದರೆ ಇದು ಜೀವನ ಪಾಠಗಳನ್ನು ಬರೆದಿರೋದು, ನಮ್ಮ ಪ್ರಾಕ್ಟೀಸ್ಗೆ ಹೇಗೆ ಅನ್ವಯಿಸ್ಕೋಬೋದು ಅಂತ ನಾನು ಹುಡುಕಿದ್ದೀನಿ ಅಷ್ಟೇ. ಇನ್ನು ಮತ್ತು ರಿಸಲ್ಟ್ಸ್ ಬರಲ್ಲ ನಮಗೆ. ಎಷ್ಟೊಂದು ಸಲ ಪ್ರಾಕ್ಟೀಸಲ್ಲಿ ನೋಡ್ತೀವಿ, ಭಾಳಷ್ಟು ನಾವು ಕಷ್ಟಪಟ್ಟಿರ್ತೀವಿ, ಶ್ರಮ ವಹಿಸಿರ್ತೀವಿ, ಸರ್ಜರಿ ಮಾಡಿರ್ತಾರೆ, ಆದರೂ ರಿಸಲ್ಟ್ಸ್ ಬಂದಿರಲ್ಲ. ಆದರೆ ಅವಾಗ ಕೂಡ ಎದೆಗುಂದಬಾರ್ದು ಅನ್ನೋದಕ್ಕೆ ಜಟ್ಟಿ ಕಾಳಗದಿ ಗೆಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೇಂ, ಮುಟ್ಟು ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಅಂದರೆ ಜಟ್ಟಿ ಕೇವಲ ಗೆಲ್ಲದೇ ಇದ್ದದ ಮಾತ್ರಕ್ಕೆ ಅವನು ಪಟ್ಟ ಶ್ರಮಗಳೆಲ್ಲ ವ್ಯರ್ಥ ಅಂತ ಹೇಳಬೇಕಾಗಿಲ್ಲ. ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ, ಅವನೊಂದು ಸಲ ಮುಟ್ಟಿ ನೋಡು ಎಷ್ಟು ಗಟ್ಟಿಯಾಗಿರ್ತಾನೆ, ಅದು ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಸೋತಿದ್ರೂ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಏನು ಪಳಗಿರ್ತೀವಲ್ಲ ಅದು ನಮ್ಮನ್ನು ಮುಂದುವರಿಸುತ್ತೆ. ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆ ಕಲಿತವರು ಮತಿನೀತಿ ಗತಿಯಂತೂ ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವಿ ಕೊಡುವವರೆಲ್ಲ ಮಂಕುತಿಮ್ಮ. ಮಡಂತ್ಯಾರು ಬಳ್ಳಂಜದ ಶ್ರೀ ಮಹಾತೋಪಾರ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ತೇರ ಬಾಕಿಮಾರ್ ಕಂಡೋಡು 28 ವರ್ಷದ ಶೇಷನಾಗ ಜೋಡಿಕೆರೆ ಕಂಬಳ ಶನಿವಾರ ನಡೆತಂಡ. ಬೆಳ್ತಂಗಡಿ ತಾಲೂಕು ಮಡಂತ್ಯಾರು ಬಳ್ಳಂಜದ ಶ್ರೀ ಮಹಾತೋಪಾರ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ತೇರ ಬಾಕಿಮಾರ್ ಕಂಡೋಡು 28 ವರ್ಷದ ಶೇಷನಾಗ ಜೋಡಿಕೆರೆ ಕಂಬಳ ಶನಿವಾರ ನಡೆತಂಡ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಶೇಷನಾಗ ಜೋಡಿಕೆರೆ ಕಂಬಳ ಸಮಿತಿದ ಪದಾಧಿಕಾರಿಲಿದ್ದದ ಕಂಬುಲ ಉದಿಪನ ಅಂಡು ಊರು ಪರ ಊರ್ಲಿನ ದಿಂಜ ಜನ ಕಂಬುಲದ ಅಭಿಮಾನಿಲು ಬತ್ತು ಸೇಡ್ದ ಕಂಬುಲದ ಎರುಗಿಡರನ ಪಂಥ ತುಯ್ಯರ ಅಡ್ಡಪಲೈ ಬಲ್ಲು ಮಲ್ಲ ಬಲ್ಲು ಎಲ್ಯ ನಾಯರ್ ಮಲ್ಲ ಬೊಕ್ಕ ನಾಯರ್ ಎಲ್ಯ ಇಂಚ ಐನೇ ಗೆಲೆಡು ಪಂಥ ನಡೆತಂಡ.
ಅಡ್ಡಪಲೈಡ್ ಬಟ್ಕಳ ಪಾಂಡು ಪಲಾಯಿ ಮುಟ್ಟುನ ಪೆರಿಂಜೆ ಶ್ರೀ ಜನನಿ ಚಂಪಾ ಪೂಜಾರಿಯರ್ನ ಇರುಕುಲು ಒಂಜನೆ ಇನಾಮುಬಕ ರಾಂಪಪಿತ್ಲು ರಾಘವೇಂದ್ರ ಪಲಾಯಿ ಮುಟ್ಟುನ ಹಂಕರ ಜಾಳ್ ಶ್ರೀನಿವಾಸ ಬಿರ್ಮಣ್ಣ ಶೆಟ್ರೇನ ಇರುಕುಲು ರಡ್ಡನೆ ಇನಾಮು ಗೆಂದ್ಯ ಬಲ್ಲು ಮಲ್ಲೆ ಇಟ್ಟು ಬೋಳದ ಗುತ್ತು ಸತೀಶ್ ಜಗದೀಶ ಶೆಟ್ಟಿಯರ್ನ ಇರುಕುಲು ಒಂಜನೆ ಇನಾಮು ಕನ್ನಡ್ತ್ಯಾರು ಕೃಷ್ಣ ಶೆಟ್ಟಿಯರ್ನ ಇರುಕುಲು ರಡ್ಡನೆ ಇನಾಮುಗು ಸಂಧ್ಯಾ ಬಲ್ಲೆಲ್ಲಿ ಇಟ್ಟು ಬೆಳ್ತಂಗಡಿ ಅಚ್ಚನಡ್ಕ ಪಕ್ಕು ಶೈಮಾ ಶೇಂದ್ರನ ಇರುಕುಲು ಒಂಜನೆ ಇನಾಮುಬಕ ಕಾರ್ಲ ಬೈಪಾಸ್ AS ಸಾಹೇಬ್ರನ ಎರುಕುಲು ರಡ್ಡನೆ ಇನಾಮು ಗೆಂದಿಯ ನಾಯರು ಮಲ್ಲೇಟ್ ಮುಗ್ಗಾ ದೈಪಿಲ ಪ್ರಶಾಂತ ವೆಂಕಪ್ಪ ಪೂಜಾರಿಯರ್ನ ಎರುಕುಲು ಒಂಜನೆ ಇನಾಮುಬಕ ಕಕ್ಕೆ ಪದವು ಕಲಿತ್ಯಾರು ರೋಹಿನಾಥ್ ದೇಜಣ್ಣ ಶೆಟ್ಟಿಯರ್ನ ಎರುಕುಲು ರಡ್ಡನೆ ಇನಾಮುಗು ಸಂಧ್ಯಾ ನಾಯರೆಲ್ಲಿಯೇಟ್ ವೈಸಿ ಮಾಣಿಂಜಿ ಚಿದಾನಂದ ಮೆರನ ಎರುಕುಲು ಒಂಜನೆ ಇನಾಮುಬಕ ನಚ್ಚೆ ಕೋಡಂಗೆ ನರಿಂಗಾಣ ಜಗದೀಶ್ ಮಧುಸೂದನ ಶೆಟ್ಟಿಯರ್ನ ಎರುಕುಲು ರಡ್ಡನೆಯ ಇನಾಮು ಗೆಂದಿಯ ಮುಗಿತಲಲ್ಲಿ ಸಿಡು ಕಂಬುಲದ ಪಂತೊಡು ಗೆಂದಿನಕ್ಲಿಗ್ ಇನಾಮ್ಲಿನ ಪಟ್ಟಿಯರು. ಈ ಘಟ್ಟದ ಮೇಲೆ ಎಲ್ಲ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಿಚ್ಚು ಹಾಯಿಸುವುದು ಅಂತ. ಆದರೆ ಈ ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಂಬಳವನ್ನು ಧಾರ್ಮಿಕವಾಗಿ ದೇವರ ಸೇವೆ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ನಮ್ಮದು ಬೆತ್ತ ಬೆಳೆಗಳೆಲ್ಲ ಕಟಾವು ಆದಂತಹ ಸಂದರ್ಭದಲ್ಲಿ ದೇವರಿಗೆ ಒಂದು ಸೇವಾರೂಪವಾಗಿ ನಾವು ಈ ಕಂಬಳವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳುವುದು ಗೊತ್ತಿರುವಂತಹ ವಿಚಾರ. ಈ ಕಲಿಯುಗದಲ್ಲಿ ಸಂಘಟನೆಗೆ ಅತೀವಾದಂತಹ ಒಂದು ಮಹತ್ವ ಇದೆ. ಕಲವು ಶಕ್ತಿಯೇ ಯುಗೆ ಯುಗೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಘಟನೆಯಲ್ಲಿ ನಾವು ಒಂದೇ ಮನಸ್ಸಿನಿಂದ ದೇವರ ಸೇವೆ ಅಂತ ನಾವು ಇದು ಮಾಡುವಾಗ ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ಬರ್ತದೆ ಅಂತ ಹೇಳಲಿಕ್ಕೆ ಈ ಕಂಬಳದ ಬಗ್ಗಿನಂತಹ ಕಾನೂನಿನ ತೀರ್ಪೇ ಸಾಕ್ಷಿ. ಕಂಬಳದ ಇತಿಹಾಸವನ್ನು ನಾವು ಗಮನಿಸಿದರೆ ಹಿಂದಿನ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅವಿಭಜಿತ ಜಿಲ್ಲೆಗಳಲ್ಲಿ ರಾಜ ಮಹಾರಾಜರ ಕಾಲದಿಂದ ಕೂಡ ಅದು ಅಸ್ತಿತ್ವದಲ್ಲಿತ್ತು. ರೈತರು ಅತಿ ಪ್ರಾರಂಭದಲ್ಲಿ ಅದನ್ನೊಂದು ಮನೋರಂಜನಾ ಕ್ರೀಡೆಯನ್ನಾಗಿ ಪ್ರಾರಂಭಿಸಿದ್ರು. ಆದರೆ ಈಗ ಅದೊಂದು ದೊಡ್ಡ ಜಾನಪದ ಕ್ರೀಡೆಯಾಗಿ ಬೆಳೆದಿದೆ. ಮಾತ್ರವಲ್ಲ, ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ನಾವು ಹೇಳ್ಬೋದು. ಡಿಸೆಂಬರ್ 9 ಕುಡ್ಲ ಪಾಂಡೇಶ್ವರದ ಶ್ರೀನಿವಾಸ್ ಕ್ಯಾಂಪಸ್ ಸಿಮ್ಸಿಕ್ 2025 ಪನ್ಪುನ ಅಂತಾರಾಷ್ಟ್ರೀಯ ಸಮ್ಮೇಳನದಿ ಒಂದೊಂದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಡಾಕ್ಟರ್ ಕೆ ಸತ್ಯನಾರಾಯಣ ರೆಡ್ಡಿ ಸುದ್ದಿಕುಟುಡು ಪಂತಿರ. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಡಾಕ್ಟರ್ ಕೆ ಸತ್ಯನಾರಾಯಣ ರೆಡ್ಡಿ ಕುಡ್ಲಡ್ ಸುದ್ದಿಕುಟುಡು ಪಾತಿರ್ದು ಕುಡ್ಲದ ಶ್ರೀನಿವಾಸ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಕ ಸಂಶೋಧನಾ ಕೇಂದ್ರ ಮುಕ್ಕ ಸುರತ್ಕಲ್ ಬಕ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ICAQ ಸೆಲ್ದ ನಿಲೆಟ್ ಡಿಸೆಂಬರ್ 9 ಕುಡ್ಲ ಪಾಂಡೇಶ್ವರದ ಶ್ರೀನಿವಾಸ ಕ್ಯಾಂಪಸ್ ಸಿಮ್ಸಿಕ್ 2025 ಪನ್ಪುನ ಅಂತಾರಾಷ್ಟ್ರೀಯ ಸಮ್ಮೇಳನ ದಿವೊಂದೊಂದು ಪಂಡ್ಯರ. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಯಿನ ಡಾಕ್ಟರ್ ಸುಚೇತಾ ಕುಮಾರಿ ಪಾತಿರ್ದು ಒರ್ಬೇಗ್ ಉದೀಪನಲ್ಲಿಸ್ ನಡಪರೈತದು ಕುಲಾಧಿಪತಿ ಡಾಕ್ಟರ್ ಎ ರಾಘವೇಂದ್ರ ರಾವ್ ಸಮ್ಮೇಳನ ಉದೀಪನ ಮಲ್ಪೇರ ಜತೆ ಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸರಾವ್ ಗೌತಮ ಬುದ್ಧ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ರಾಣಾ ಪ್ರತಾಪ ಸಿಂಗ್ ಅಮೆರಿಕದ ಡಾಕ್ಟರ್ ಮಧುಕರ್ ಇಂಚ ಭಿನ್ನರು ಬರಿಯರೆ ಉಳ್ಳೆರ ದೇಶ ವಿದೇಶದ 25 ಸಂಸ್ಥೆಲಿನ ಪ್ರತಿನಿಧುಲು ಸಂಶೋಧಕರು ಸೇರಿನಂಚ 500 ಹೆಚ್ಚ ಜನ ಪಾಲ್ದೆತನವಿರಂದು ತಿರುಪಾಯರು. ಡಾಕ್ಟರ್ ಪ್ರವೀಣ್ BM, ಡೀನ್ ಡಾಕ್ಟರ್ ಉದಯ ಕುಮಾರ್, ಅಸೋಸಿಯೇಟ್ ಪ್ರೊಫೆಸರ್ ಶ್ರೀನಾಥ ರಾವ್ ಕೆ ಸುದ್ದಿಕೊಟ್ಟಿದ್ದಾರೆ. Is on innovation driven learning, and that has basically elevated our Srinivas University to national prominence. And we have lots of UG program, PG program, research program, and post doctoral program under our aegis of Srinivas University, which is promoted by A. Shamrao Foundation. This is the trust. A. Shamrao ji himself was a luminary educationist
with whose dream was made true by our Honorable Chancellor, sir, and his entire family members. We are honored to have this prestigious conference, especially it is collaborated with the BBC Cure, Bridging Brains Towards Cancer Cure by USA. So along with to this particular conference, there are scientists from USA, 6 scientists from USA traveling to speak about the biomolecules involved in metabolic diseases, along with the cancer and infectious diseases, and all they help to connect us from the drug industries and for the research collaborations and MOUs. And we have also 2 scientists from the Germany and 2 scientists from the Japan, and various mainly the prestigious universities from Buddha University. The VC Rana Pratap Singh is traveling here all the way to talk about the cancer reverse, and he wants to control the cancer development. ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕದ ನೆಲೆಟ್ ಅಯೋಧ್ಯೆ ಶ್ರೀರಾಮ ಜನ್ಮಸ್ಥಾನದ ಮುಕ್ತಿ ಆಂದೋಲನ ವಿಜಯೋತ್ಸವಲೆಕ್ಕೊಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಬಗ ಧಾರ್ಮಿಕ ಸಭೆ ಬಿಸಿ ರೋಡ್ದ ರಕ್ತೇಶ್ವರಿ ಸನ್ನಿಧಿಡ್ ನಡೆದಿತ್ತಂಡ. ಬಿಸಿ ರೋಡ್ದ ಶ್ರೀ ರಕ್ತೇಶ್ವರಿ ಸನ್ನಿಧಿಡ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ ಧಾರ್ಮಿಕ ಸಭೆ ನಡೆತಂಡ. ಅಯೋಧ್ಯೆ ಶ್ರೀರಾಮ ಜನ್ಮಸ್ಥಾನದ ಮುಕ್ತಿ ಆಂದೋಲನ ವಿಜಯೋತ್ಸವಲೆಕ್ಕೊಡು ಈ ಕಾರ್ಯಕ್ರಮ ದಿದ್ದಿತ್ತೆರ. ಕನ್ಯಾನ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಧಾರ್ಮಿಕ ಸಭೆ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಪ್ರಚಾರ ಪ್ರಮುಖ ಸೂರಜ್ ದಿಕ್ಸೂಚಿ ಭಾಷಣ ಮಲ್ತೆರ. ಸಂಸ್ಕಾರ ಭಾರತಿ ಜಿಲ್ಲಾ ಒತ್ತುಗುರ್ ಕಾರ್ಯರ ಅನಿಲ್ ಪಂಡಿತ್ ಬ್ರಹ್ಮರ ಕೂಟ್ಲುಗುರ್ ಕಾರ್ಯ ವಹಿಸ್ತಿತ್ತೆರ. ಹಿಂದೂ ಜಾಗರಣ ವೇದಿಕೆದ ಜಿಲ್ಲಾ ಸಂಯೋಜಕರ ನರಸಿಂಹ ಮಾಣಿ, ತಾಲೂಕು ಸಂಯೋಜಕರ ಪ್ರವೀಣ್ ಬೆಂಜನಪದವು ಈ ಪಡ್ತೊಡಿತ್ತೆರ. ಸಭಾ ಕಾರ್ಯಕ್ರಮದ ಬೊಕ್ಕ ಮಹಾಪೂಜೆ ನುಪ್ಪು ಪ್ರಸಾದ ನಡೆತಂಡ. ಆ ಶ್ವೇತ ಚಕ್ರದಡಿಯಲ್ಲಿ ಚಕ್ರವರ್ತಿ ಸ್ಥಾನದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಿದೆ. ತದನಂತರದ ಕಾಲದಲ್ಲಿ ಸತ್ಯಹರಿಶ್ಚಂದ್ರ ಗೋಪಾಳ ನಾವು ಕಾವ್ಯದಲ್ಲಿ ಕಾಣ್ತೇವೆ. ಅಲ್ಲಿ ಕೂಡ ಅಯೋಧ್ಯೆಯ ವಿಚಾರಗಳು ಬರ್ತವೆ. ಅಂತಹ ಒಂದು ಪಾವಿತ್ರ್ಯವಾದಂಥ ವಿಶೇಷವಾದಂಥ ಸ್ಥಳವು ನಮ್ಮ ಹಿಂದೂಗಳ ನೋವಿಗೆ ಕಾರಣವಾದಂಥ ಒಂದು ಪ್ರಕರಣಗಳಿಂದ ದಾಳಿಯಾಗಿ ಅಲ್ಲಿ ಏನೋ ನಡೆಯಿತು. ಅದೆಷ್ಟೋ ವರ್ಷಗಳ ನಮ್ಮ ಹಿಂದೂಗಳ ನೆನಪು ಮಾತ್ರ ಅದು ಆಗಬೇಕು ಅಂತ ಕರ್ತವ್ಯದಲ್ಲಿ ಯಾರು ಮುಂದುವರಿಯಬೇಕು. ಅಲ್ಲಿ ಸೇರಿದ ನಾಯಕರು ಕೂಡ ಸ್ವಲ್ಪ ಸಮಾಧಾನದಿಂದ ಇರುವ ಅಂತ ಹೇಳಿದ್ರು ಕೂಡ ಹಿಂದೂ ಸಮಾಜಕ್ಕೆ ಅನಿಸಿತು ಈ ಕಟ್ಟಡ ಹೋದ್ರೆ ಮಾತ್ರ ನಮ್ಮ ದೇಶದ ನಿಜವಾದ ಏನು ಪುನರುತ್ಥಾನ ಆಗ್ತದೆ. ಹಾಗಾಗಿ ಹೋದ ಸಮಾಜ ಆ ಕಟ್ಟಡವನ್ನು ಬೀಳಿಸಿ ನಂತರ ಬೇರೆ ಬೇರೆ ಪ್ರಕ್ರಿಯೆಗಳಾಯಿತು. ಹೇಳಬೇಕಾದ್ರೆ ಒಂದು ಖುಷಿ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಸ್ವಾಮೀಜಿಯವರು ಹೇಳಿದರು, ಮೊನ್ನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂಜನೀಯ ಸರಸಂಘ ಚಾಲಕರು ಡಾಕ್ಟರ್ ಮೋಹನ್ ಭಾಗವತ್ ಹಾಗೂ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಶ್ರೀ ಮೋದಿ ಅವರು ಮೊನ್ನೆ ಧ್ವಜಾರೋಹಣ ಮಾಡಿದ್ದಾರೆ. ಕುಡ್ಲದ ಪದಂಗಡಿ ಭಟ್ರ ಕುಮೇರ್ದ ಸ್ವಾಮಿ ಕೊರಗತನಿಯ ಸಾನ್ನಿಧ್ಯಡು 4ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ದಿನ ಇತರ ಬಯ್ಯಗ ಸ್ವಾಮಿ ಕೊರಗತನಿಯ ದೈವದ ಕೋಲ ಸೇವೆ ನಡೆತಂಡ. ಕಲ್ಜಿಗಡು ಮಾಮಲ್ಲ ಕಾಣಿಕದ ದೈವಶಕ್ತಿ ಅದುಪನ ಕೊರಗಜ್ಜೆ ಎನ್ಸೂರ ಬರ್ಕೆಡುಬುಲೆದು ಮಲ್ಲೆ ಅದು ಕದ್ರಾ ಕ್ಷೇತ್ರಡು ಕಾಯ ಬಿಡ್ದು ಮಾಯಿಗೆ ಸಂದದ ಅವಲವಲು ಮರತ ಮುದೆಲ್ಡ ನೆಲೆವುರೊಂದು ನಮ್ಮಿಂಚಿ ಜನಮಾನಿಲೆನ ಅರಬರದು ಒಂದು ಸಾರ್ಲಪಟ್ಟದ ಕೊರಗತನಿಯೆಂದು ಪನ್ಪ ಒಂದು ಬೈದಿನ ಮಾಯ್ಕಾರೆ ಅದುಲ್ಲೆ. ಕುಡ್ಲದ ಪದಂಗಡಿ ಭಟ್ರ ಕುಮೇರ್ದ ಸ್ವಾಮಿ ಕೊರಗತನಿಯ ಸಾನ್ನಿಧ್ಯಡು 4ನೇ ಪ್ರತಿಷ್ಠಾ ಮಹೋತ್ಸವ ನಡಪಾದ ಐತರ ಬಯ್ಯಗ ಸ್ವಾಮಿ ಕೊರಗತನಿಯಗ ಕೋಲ ಸೇವೆ ಕುರಿಯರ. ಊರದ ಪರ ಊರ್ದ ದಿಂಜ ಜನ ದೈವ ಭಕ್ತಿಯರ ಬೊಕ್ಕ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಈ ಪೊಟ್ಟುಡಿತದ ಕೊರಗತನಿಯ ದೈವದ ಕೋಲ ತುದು ಕರಿಗಂಧ ಬೋಲ್ಯದ ತೊಂಡ್ಯರ. ಭಟ್ರ ಕುಮೇರ್ ಸ್ವಾಮಿ ಕೊರಗತನಿಯ ದೈವ ಸಾನ್ನಿಧ್ಯದ ಯಜಮಾನ್ಯರು ಭಾಸ್ಕರ ಬಂಗ್ಯರ, ಮಾತೃಶ್ರೀ ವಿಮಲ ಶ್ರೀಮತಿ ವಿಜಯ ಭಾಸ್ಕರ ಬಂಗ್ಯರ ದುಂಬಾಳ್ತೆಡು ಕೋಲ ಸೇವೆ ಅಟ್ಟಣೆ ಅದಿತ್ತಂಡ.
ಭಕ್ತಿ ಹೆಂಗು ಕೊಡ್ತೀನಿ ಉಪ್ಪು ಮೆಚ್ಚಿದ ಬೈದಿನ ಭಟ್ರ ಕುಮಾರ ನಿಖಲಿಗೆ ಯೋಗ ಹೆಂಗೊಂದು ಭಾಗ್ಯ ಬೈತೀನಿ ಎತ್ತ ಪಾಠ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಇದೇ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು